तशीची आमच्या स्वाम्याले उडगास कोरनो हे श्रीराम वैभवोत्सव अंदुचोंचे 12 कोटी ರಾಮ ತಾರಕ ಮಂತ್ರ ಜಪಯದೆ ನಮ್ಮದು ಶ್ರಾವಣ ಮಾಸದಿಂದ ಒಂದು ದೀಕ್ಷೆ 12 ಕೋಟಿ ರಾಮನಾಮ ರಾಮ ತಾರಕ ಮಂತ್ರ ಜಪ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅದರ ಒಂದು ಜಪ ಯಜ್ಞ ಮಾಡಬೇಕು 1200 ಜನರು ಒಂದು ದೀಕ್ಷೆ ಒಬ್ಬರೊಬ್ಬರು 1 ಲಕ್ಷ ಮಾಡಬೇಕಂತ ನಮ್ಮದೊಂದು ಪ್ಲಾನ್ 31ನೇ ತಾರೀಕು ಪ್ರಾರಂಭ ಆಗಿತ್ತು ಸಾಧಾರಣ ಒಂದು 3,500 ಜನರ ಮಿಕ್ಕಿ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಷ್ಟೊತ್ತಿಗೆ ಸಾಧಾರಣ 13 ಕೋಟಿ ದಾಟಿ ನಾವು ಹೋಗಿದ್ದೇವೆ ಒಂದು 25 ಕೋಟಿ ತಾರಕ ಮಂತ್ರ ಜಪಯಜ್ಞ ನಡೆಯುವ ಒಂದು ನಮ್ಮ ಒಂದು ನಿರೀಕ್ಷೆ ಅದರ ಮಂಗಲಾಚರಣೆಯಾಗಿ ನಾಲ್ಕು ಕಾರ್ತೀಕ ಶುದ್ಧ ಪಾಡ್ಯದಿಂದ ದಶಮಿಯವರೆಗೆ ಇಲ್ಲಿ ಯಜ್ಞ ಯಾಗಾದಿಗಳು ನಡೀತದೆ ಸ್ವಾಮೀಜಿಯವರ ಆಗಮನವಾಗಿ ಅವರ ದಿವ್ಯ ಹಸ್ತಗಳಿಂದ ಒಂದು ಪೂರ್ಣಾವತಿ ನಡೀಲಿಕ್ಕಿದೆ ಆ ಮಧ್ಯದಲ್ಲಿ ಶ್ರೀರಾಮನ ಒಂದು ವೈಭವವನ್ನು ಎತ್ತಿ ತೋರಿಸಬೇಕು ಈಗಿನ ನಮ್ಮ ಜನಾಂಗಗಳಿಗೆ ರಾಮಾಯಣದ ಹಾಗೂ ಶ್ರೀರಾಮನ ಚರಿತ್ರೆಯ ಬಗ್ಗೆ ಆದಷ್ಟು ನಾವು ಒಂದು ಟಚ್ ಹೇಳ್ತೇವೆ ಅದಕ್ಕೆ ಒಂದು ಸ್ಪರ್ಶ ಕೊಡಬೇಕು ಅಂತ ಒಂದು ಇಚ್ಛೆಯಿಂದ ಹಲವು ಉಪನ್ಯಾಸಗಳು ವಿವಿಧ ಸ್ಪರ್ಧೆಗಳು ವಿವಿಧ ಕಾರ್ಯಕ್ರಮಗಳು ಈ ಮಧ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ ಆದರೆ ಒಂದು ದೊಡ್ಡ ಇಚ್ಛೆ ಯಾವಾಗಲೂ ಏನಿತ್ತು ಅಂತ ಹೇಳಿದರೆ ಒಂದು ರಾಮಾಯಣದ ಒಂದು ಹರಿಕತೆ ಇಲ್ಲಿ ನಡಿಬೇಕು ಸಂತ ಅಚ್ಯುತದಾಸರು ಇಲ್ಲಿಯೇ ಹರಿದಾಸ ಇದು ಹರಿಕೀರ್ತನೆ ಮಾಡಿ ಕಲ್ತದ್ದಿಲ್ಲೇ ಸುಮಾರು ಅವರ ಸಣ್ಣ ವಯಸ್ಸಲ್ಲಿ ನಮ್ಮ ಬೋರ್ಡ್ ಶಾಲೆ ಅಂತ ಹೇಳ್ತೇವೆ ಅಲ್ಲಿ ಸುಮಾರು ತಿಂಗಳುಗಟ್ಟಲೆ ಹರಿಕತೆ ಇದನ್ನು ಮಾಡಿದ್ದಾರೆ ಇಲ್ಲಿ ದೇವಸ್ಥಾನದಲ್ಲೂ ಮಾಡಿದ್ದಾರೆ ಹಾಗೆ ಅವರ ಶಿಷ್ಯರಾದ ನಾರಾಯಣ ದಾಸ್ ಸಿರ್ಸಿ ಅವರು ಇವತ್ತು ಇಲ್ಲಿ ನಮ್ಮೊಂದಿಗೆ ಬಂದು 7 ದಿನದ ಕಾಲ ಸಂಪೂರ್ಣ ರಾಮಾಯಣದ ಒಂದು ನಿರೂಪಣೆ ಹರಿಕಥಾ ಇಲ್ಲಿ ನಡೆಸಲಿಕ್ಕಿದ್ದಾರೆ ನಮ್ಮ ಭಾಗ್ಯ ಇವರು ಹರಿದ್ವಾರದಲ್ಲಿ ಅಚ್ಯುತದಾಸರಲ್ಲಿ ದೀಕ್ಷೆಯನ್ನಿಟ್ಟು ಸುಮಾರು ದೊಡ್ಡ ದೊಡ್ಡ ಹುಬ್ಬಳ್ಳಿ ಬೆಂಗಳೂರು ಶಹರಗಳಲ್ಲಿ ಕೀರ್ತನೆಯನ್ನು ಮಾಡಿ ಹಲವು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇತ್ತೀಚೆಗೆ ಚಾತುರ್ಮಾಸ ವ್ರತದಲ್ಲಿರುವ ನಮ್ಮ ಮಂಗಳೂರಲ್ಲಿಯೂ ಇವರ ಕಾರ್ಯಕ್ರಮ ನಡೆದಿದೆ ಅದರ ಮುಂಚೆ ಸ್ವಾಮೀಜಿಯವರು ಬಂದಾಗ 2 ದಿನದ ಸುಂದರಕಾಂಡದ ಹರಿಗೆ ಸುಧೀಂದ್ರ ತೀರ್ಥಗಳ ಸ್ವಾಮಿ ಪಾದುಕ ಮಂದಿರ ಮಾಡಿದ್ರು ಹೌದು ನಿಮ್ಮಲ್ಲಿ ಅಲ್ಲಿ ಹೌದು 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 ಅಲ್ಲಿ ಮಂಗಳೂರಿನಲ್ಲಿ ಹೌದು ಹಾಗೆ ವಿಶೇಷ ಒಂದು ಇವತ್ತು ಇಂಥವರು ಸಿಗೋದು ಭಾರಿ ದುರ್ಲಭ ಹಾಗಾಗಿ ನಮಗೆ ಇವರು ಈ ಪುಣ್ಯ ಕಾರ್ತೀಕ ಮಾಸದ ಒಂದು ಪುಣ್ಯ ಸಮಯ ಕೀರ್ತನೆ ನಡೆಯುವ ಒಂದು ಸಮಯ ಆ ಸಮಯದಲ್ಲೇ ನಮಗೆ ಒಂದು ರಾಮಾಯಣದ ಒಂದು ಹರಿಕತೆ ಅವರಿಂದ ಕೇಳುವ ಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾರೆ ನೀವೆಲ್ಲರೂ
ಆದಷ್ಟು ಜನ ಇದರ ಒಂದು ಸಿಹಿಯನ್ನು ತೆಕ್ಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಅವರೊಟ್ಟಿಗೆ ತಬಲಾದಲ್ಲಿ ಆನಂದ್ ಭಟ್, ಹಾರ್ಮೋನಿಯಂ KP ಹೆಗಡೆ, ಅವರನ್ನು ತಾಳದಲ್ಲಿ ಕೃಷ್ಣಕುಮಾರ್ ತಾಳದಲ್ಲಿ, ಇವರು ಶಿರ್ಸಿಯಿಂದ ಇವತ್ತು ಬಂದು ಇಲ್ಲಿ ಬಂದಿದ್ದಾರೆ. ಅವರು ಎಲ್ಲರಿಗೂ ನಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. हरि ओम हरि ओम। सीतारामचंद्र भगवान की जय, पवन सुत हनुमान की जय, सनातन हिंदू धर्म की जय, भारत माता की जय, सब साधु संतन की जय। सिद्धिविनायक स्वामी की जय, जगज्जननी महामाता की जय, सीतारामचंद्र भगवान की जय, पवन सुत हनुमान की जय। हरि ओम। गुरुभ्यो नमः, परम गुरुभ्यो नमः। गुरुचरणारविंदाभ्यां नमः। गुरुं गणपतिं दुर्गां भास्करं शिवं अच्युतं ब्रह्माणं गिरिजां लक्ष्मीं वाणीं वन्दे विभूतये। वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। या देवी सर्वभूतेषु मातृरूपेण संस्थिता नमस्तस्यै 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 नमो नमः। या देवी सर्वभूतेषु विष्णुमायेति शक्तिता नमस्तस्यै 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 नमो नमः। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। कल्याणात्मकगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। यत्र यत्र रघुनाथ कीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। विनुत सिद्धि प्रदानो विघ्नेश दयदिन्द। विनुत सिद्धि प्रदानो विघ्नेश दयदिन्द। ನೆನೆದ ಕಾರ್ಯಗಳೆಲ್ಲ ನೆರವೇರಿಸಲಿ।
ವಿಭೂಧರನ ಪೊರೆಯೇ ವಿಷವ ಕಂಠದೋಳಿಟ್ಟ ವರ ವಿಭೂಧರನ ಪೊರೆಯೇ ವಿಷವ ಕಂಠದೋಳಿಟ್ಟ ಹರ ನಿತ್ಯ ನಮಗೆ ಸಹಾಯ ಮಾಡಲಿ. ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆವೋ ದಿನ ದಿನದಿ ಧನ್ವಂತ್ರಿ ಆಪತ್ತುಗಳ ಕಳೆವೋ ಮನಹರುಷವಾಯಿತು ಮನ್ನಿಸಲಿ ಬಿಡದೆ ಸುಜ್ಞಾನವನು ಇವ ಮಾರುತಿರಾಯ ಗುರುಗಳ ಆಶೀರ್ವಾದ ನಮಗಾಗಲಿ. ಸದ್ಗುರುಗಳ ಆಶೀರ್ವಾದ ನಮಗಾಗಲಿ. ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರರುಮೆ ನಮಗೆ ಸುಸ್ಥಿರವಾಗಲಿ. ಸುರರುಮೆ ನಮಗೆ ಸುಸ್ಥಿರವಾಗಲಿ. ಶ್ರೀಪತಿಯು ನಮಗೆ ಸಂಪದವಿಯಲಿ ಸಂಪದವಿಯಲಿ ಸಂಪದವಿಯಲಿ. ಸಿದ್ಧಿವಿನಾಯಕ ಸ್ವಾಮಿ ಕೀ ಜಯ. ರಾಮ ರಾಮ ಎನ್ನೀರೋ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಶ್ರೀರಾಮ ರಾಮ ಎನ್ನೀರೋ ಶ್ರೀರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಸುರರಿಗೆ ವಂದ್ಯನು ಆಗಿಹ ಹರಬ್ರಹ್ಮ ಸುರರಿಗೆ ವಂದ್ಯನು ಆಗಿಹ ಹರಿ ಸರ್ವೋತ್ತಮ ಎಂದೆನ್ನಿರೋ ಹರಿ ಸರ್ವೋತ್ತಮ ಎಂದೆನ್ನಿರೋ ಪುರಂದರ ವಿಠಲನ ಸ್ಮರಣೆಯ ಮಾಡಿರೋ ಪುರಂದರ ವಿಠಲನ ಸ್ಮರಣೆಯ ಮಾಡಿರೋ ದುರಿತ ದೂರಕ್ಕೆ ಈಡಾಡಿರೋ ರಾಮ ರಾಮ ಎನ್ನೀರೋ ಶ್ರೀರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲರೂ ರಾಮನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು ಅಂತ ಶ್ರೀರಾಮ ಜಯ ರಾಮ
लक्ष्मण जानकी जय बोलो हनुमान की। राम लक्ष्मण जानकी जय बोलो हनुमान की। जय बोलो हनुमान की जय बोलो हनुमान की। जय बोलो हनुमान की जय बोलो हनुमान की। ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಘುರಾಮಚಂದ್ರ ಭಗವಾನ ಕೀ जय ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ರಾಮ ವಿಶ್ರಾಮಧಾಮ ಭಕ್ತ ಕಲ್ಪದ್ರುಮ ಸೀತಾ ಮನೋರಥ ಪೂರ್ಣಕಾಮ. ರಾಮ ರಾಮ ಎಂಬ ಎರಡು ಅಕ್ಷರ ಸಕಲ ಭೂತಕೋಟಿಗಳನ್ನ ಉದ್ಧಾರ ಮಾಡಲ್ಪಟ್ಟಂತಹ ದಿವ್ಯವಾದ ನಾಮ ಎಂಬುದಾಗಿ ಜ್ಞಾನಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ತತ್ತುಲ್ಯಂ ಶ್ರೀರಾಮನಾಮವರಾನನೆ. ಸೂರ್ಯ ಉತ್ತರಕ್ಕೆ ಚಲಿಸಿದರೆ ಉತ್ತರಾಯಣ ಅಂತೇವೆ, ಸೂರ್ಯ ದಕ್ಷಿಣಕ್ಕೆ ಚಲಿಸಿದರೆ ದಕ್ಷಿಣಾಯನ ಅಂತೇವೆ. ಹಾಗೆ ದೇಶ, ಜನತೆ, ಸಮಾಜ ರಾಮನ ಅಯನದತ್ತ ಹೊರಟ್ರೆ ಅದೇ ರಾಮಾಯಣ ಅಂದು. ಅಯನ ಅಂದ್ರೆ ಚಲಿಸುವಿಕೆ. ಹಾಗಾದ್ರೆ ರಾಮನ ಅಯನ ಹೇಗಿತ್ತು? ವಾಲ್ಮೀಕಿ ಮಹರ್ಷಿಗಳು ಒಂದೇ ಮಾತಿನಲ್ಲಿ ವರ್ಣನೆ ಮಾಡ್ತಾರೆ. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪ ರಘುರಾಮ ಎಂಬುದಾಗಿ ಕೊಂಡಾಡಿದ್ದಾರೆ. ರಾಮನ ಒಂದೊಂದು ಆದರ್ಶವೂ ಸಮಾಜಕ್ಕೆ ಬಹಳ ಹತ್ತಿರವಾಗಿದೆ. ರಾಮನ ಭ್ರಾತೃಪ್ರೇಮ, ರಾಮನ ಪಿತೃವಾಕ್ಯ ಪರಿಪಾಲನೆ, ರಾಮನ ಪ್ರಜಾವಾತ್ಸಲ್ಯ, ರಾಮನ ರಾಷ್ಟ್ರ ಪ್ರೇಮ, ರಾಮನ ಮಾತೃಭಕ್ತಿ, ಏಕವಚನ, ಏಕಬಾಣ, ಏಕಪತ್ನಿ ವ್ರತ ನಿಯಮ ಇವೆಲ್ಲೂ ರಾಮನ ಆದರ್ಶಗಳು. ಇವತ್ತು ಸಮಾಜ ಇದನ್ನು ಮರೆತಿರೋಣ. ಮಾರಕ ರೋಗಗಳು ಬೆನ್ನಟ್ಟಿ ಬರ್ತಾ ಇವೆ. ಅದಕ್ಕಾಗಿ ಅಪರೋಕ್ಷಗಳು, ಜ್ಞಾನಿಗಳು, ಸಾಧು ಸಂತರು ಇಡೀ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡ್ತಾರೆ. ಶ್ರೀರಾಮ ರಾಮ ಎನ್ನಿರೋ. ಮಂತ್ರಗಳು ಬಹಳಿವೆ, ಸಾವಿರಾರು ಮಂತ್ರಗಳಿವೆ. ಅದರಲ್ಲಿ ರಾಮ ಮಂತ್ರವನ್ನೇ ಹೇಳಿ ಎಂಬುದಾಗಿ ಅಪರೋಕ್ಷಿಗಳು ಜನಮನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಯಾಕೆಂದ್ರೆ ಬಹಳ ಸರಳ, ಬಹಳ ಸುಲಭ, ಶೀಘ್ರ ಫಲ. ಕಲವು ಯುಗೆ ಕಲ್ಮಶ ಮಾನಸಾಣಂ ನಾನ್ಯತ್ರ ಧರ್ಮ ಖಲು ನಿಶ್ಚಯೇಣ ರಾಮೇತಿ ವರ್ಣದ್ವಯ ಮಾದರೇಣ ಸದಾ ಜಪನ್ ಮುಕ್ತಿ ಮುಪೈತಿ ಜಂತು. ಕಲಿಯುಗದಲ್ಲಿ ಮನಸ್ಸು ಬಹಳ ಕಲುಷಿತವಾಗ್ತದೆ. ಯಾಕಂದ್ರೆ ನಾವು ನೋಡುವ ದೃಶ್ಯಗಳು ಕಲುಷಿತ, ಆಮೇಲೆ ಉಸಿರಾಡುವ ಗಾಳಿ ಕಲುಷಿತ, ಕುಡಿಯುವ ನೀರು ಕಲುಷಿತ, ಉಣ್ಣುವ ಅನ್ನ ಕಲುಷಿತ. ಇವೆಲ್ಲ ಒಳಗೆ ಹೋದ್ಮೇಲೆ ಪರಿಣಾಮ ಮೊಟ್ಟ ಮೊದಲು ಮನಸ್ಸಿನ ಮೇಲೆ ಆಗ್ತದಂತೆ. ಕಲಯುಗೆ ಕಲ್ಮಶ ಮಾನಸಾಣಂ ನಾನ್ಯತ್ರ ಧರ್ಮ ಖಲು ನಿಶ್ಚಯೇಣ. ಹಾಗಾದರೆ ಈ ದೋಷದುಮ್ಮಾನವನ್ನು ಕಳೆದುಕೊಳ್ಳೋದಕ್ಕೇನಾದರೂ ಉಪಾಯ ಉಂಟೆ ಅಂತ ಪ್ರಶ್ನೆ ಮಾಡಿದಾಗ ರಾಮೇತಿ ವರ್ಣದ್ವಯ ಮಾದರೇಣ, ರಾಮ ಎಂಬ ಎರಡು ಅಕ್ಷರವನ್ನ ನಿತ್ಯ ಜೀವನದಲ್ಲಿ ನೀನು ಸ್ಮರಣೆ ಮಾಡಿದೆ ಅಂತಾದರೆ, ರಾಮೇತಿ ವರ್ಣದ್ವಯ ಮಾದರೇಣ ಸದಾ ಜಪನ್ ಮುಕ್ತಿ ಮುಪೈತಿ ಜಂತು. ಜೀವರಾಶಿಗಳು ಪಾವನವಾಗಲಿಕ್ಕೆ ಎರಡು ಅಕ್ಷರ ಸಾಕು ಅಂದರು. ಯಾವುದು? ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನೋ ಪಾಮರರು ತಾವೇನ ಬಲ್ಲರಯ್ಯ. ಸಾವಿರಾರು ಮಂತ್ರಗಳಿವೆ. ರಾಮ ತಾರಕ ಮಂತ್ರ ಅಂತ ಹೇಳಿದರು. ಚತುರ್ವೇದಾನಾಂ ಗಾಯತ್ರಿ ಜನನೀ ಭವೇತ್. 4 ವೇದಗಳಿಗೆ ಮಾತೃ ಸ್ವರೂಪಗಳು ಗಾಯತ್ರಿ. ಅದರ ಗಾಯತ್ರಿಯನ್ನು ತಾರಕ ಮಂತ್ರ ಅಂತ ಹೇಳಲಿಲ್ಲ. ರಾಮ ತಾರಕ ಮಂತ್ರ ಅಂತ ಹೇಳಿದರು. ತಾರಕ ಅಂದರೆ ತಾರಣ, ಉದ್ಧಾರ ಮಾಡುವಂಥದ್ದು.
ಅತಿ ಶೀಘ್ರವಾಗಿ ಸುಲಭವಾಗಿ ಸರಳವಾಗಿ ಉದ್ಧರಿಸುವಂಥ ನಾಮ ಅಂದರೆ ರಾಮನಾಮ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿಯೊಳು ನಿಂದು ಸಾರಿ ಪೊಗಳುವ ಮಂತ್ರ, ಅದು ರಾಮ ಮಂತ್ರ. ಅದಕ್ಕಾಗಿ ದಾಸರಂತಾರೆ ಇಡೀ ಮಾನವ ಕೋಟಿಗೆ ಶ್ರೀ ನೀರು ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮವರಾನನೇ. ರಾಮನಾಮದ ವೈಭವವನ್ನು ಶಿವ ತನ್ನ ಸತಿಗೆ ಮಾರ್ಗದರ್ಶನ ಮಾಡ್ತಾನೆ. ಒಂದು ಸಾರಿ ರಾಮ ಎಂಬ 2 ಅಕ್ಷರವನ್ನು ಉಚ್ಚಾರ ಮಾಡಿದರೆ ವಿಷ್ಣು ಸಹಸ್ರನಾಮ ಪಠಣ ಮಾಡಿದ ಎಷ್ಟು ಫಲ ಪ್ರಾಪ್ತಿ ಆಗ್ತದೋ ಆ ಫಲ ಕೇವಲ 2 ರಾಮ ಎಂಬ 2 ಅಕ್ಷರದಿಂದ ಅಂತ ಹೇಳಿದರು. ಹೇಳಿದ್ಯಾರು? ಶಿವ ಅಂತ. ಗಿರಿಜೆ ಕೇಳ್ ಸಹಸ್ರನಾಮ ಕೆಸರಿ ಗಣ ರಘುರಾಮನ ಪರಮ ಮಂಗಳ ನಾಮ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮವರಾನನೇ. ತನ್ನ ಸತಿಗೆ ಶಿವ ಅಂತಾನೆ, ಒಂದು ಸಾರಿ ರಾಮ ಎಂಬ ಶಬ್ದ ಉಚ್ಚಾರ ಮಾಡಿದ ಇಷ್ಟು ದೊಡ್ಡ ಫಲ ಉಂಟು. ವಿಷ್ಣು ಸಹಸ್ರನಾಮ ಪಠಣ ಮಾಡಿದ ಫಲ ಕೇವಲ ರಾಮ ಎಂಬ 2 ಅಕ್ಷರದಿಂದ ಪ್ರಾಪ್ತಿ ಆಗ್ತದೆ ಅನ್ನೋದನ್ನು ಸತಿಯಾದ ಗಿರಿಜೆ ಅನ್ನೋದನ್ನು ಮಾರ್ಗದರ್ಶನ ಮಾಡಿದ್ದ. ಅಂತಹ ದಿವ್ಯವಾದಂಥ ಮಂತ್ರ ರಾಮ ಮಂತ್ರ. ರಾಮನ ವೈಭವ ರಾಮಾಯಣದಲ್ಲಿ ಸಂಪೂರ್ಣವಾಗಿ ವಿಶೇಷವಾಗಿ ಜನಮನಕ್ಕೆ ಆದರ್ಶವಾಗಿರುವಂಥ ರಾಮನ ಚರ್ಯೆ. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪ ರಘುರಾಮ. ಅಂಥ ರಾಮನ ವೈಭವವನ್ನು 7 ದಿವಸ ಸತತವಾಗಿ ಚಿಂತನೆ ಮಾಡುವಂಥ ಎಲ್ಲ ಭಕ್ತವೃಂದಕ್ಕೆ ಸ್ವಾಗತ ಮೂಲಕವಾಗಿ ಅನಂತ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ, ಇಷ್ಟೊಂದು ದೊಡ್ಡ ಸಂಘಟನೆಯನ್ನು ಮಾಡಿದ್ದಾರೆ. ರಾಮನಾಮದ ವೈಭವವನ್ನು ಚಿಂತನೆ ಮಾಡಲಿಕ್ಕೆ ಬಂದಂಥ ಎಲ್ಲ ಭಕ್ತವೃಂದ ರಾಮನಾಮ ಸಂಕೀರ್ತನೆ ಮೂಲಕ ಮುಂದಿನ ರಾಮಾಯಣ ಕಥಾಭಾಗಕ್ಕೆ ಪ್ರವೇಶ ಮಾಡೋಣವಂತೆ. ಎಲ್ಲರೂ ಸಹ ರಾಮಕೃಷ್ಣ ಗೋವಿಂದ ಸಂಕೀರ್ತನೆ ಹೇಳಿಕೊಡ್ತೀವಿ. ಕರತಾಡನದ ಮೂಲಕವಾಗಿ ಭಗವಂತನ ನಾಮ ಸಂಕೀರ್ತನೆ ಎಲ್ಲರೂ ಭಾಗವಹಿಸಬೇಕು. ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಎಲ್ಲ ಹೇಳ್ತಾರೆ. ಸ್ವಲ್ಪ ಕಂಠಾಘೋಷವಾಗಿ ಸ್ಮರಣೆ ಮಾಡಿ ಅಂತೀವಿ. ಯಾಕಂದ್ರೆ ನಾವು ಶ್ರಾವಣ ಪಾಠ್ಯದಿಂದ 5 ಕೈಂಕರ್ಯದಲ್ಲಿ ತೊಡಗಿಕೊಂಡು ಓಡಾಡ್ತಾ ಇದ್ದೀವಿ. ಸೇವಾ ಕೈಂಕರ್ಯವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡೋದು, ರಾಮ ಸೇವೆಯನ್ನು. ನಿಮ್ದೆಲ್ಲ ತಾಜಾ ಕಂಠ ಇದೆ, ಹಾಗಾಗಿ ಕಂಠಾಘೋಷವಾಗಿ ಸ್ಮರಣೆ ಮಾಡಿ ಅಂತೀವಿ. ಇನ್ನು ಆಚಾರ್ಯರೇನಂತಾರಂತಾರೆ, ಸಂಕೀರ್ತನಂ ಧ್ವನಿಂ ಶ್ರುತ್ವ. ಭಗವಂತನ ನಾಮ ಸಂಕೀರ್ತನೆಯ ಘೋಷ ಎಲ್ಲಿವರೆಗೆ ಕೇಳಿ ಬರ್ತದೋ ಅಲ್ಲಿರುವಂಥ ದುಷ್ಟಬಾಧೆಗಳೆಲ್ಲ ದೂರ ಹೋಗ್ತಾವಂತೆ. ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಹಾಗಾಗಿ ನೀವು ಇಲ್ಲಿ ನಾವೆಲ್ಲ ಮಾಡುವ ನಾಮ ಸಂಕೀರ್ತನೆ, ರಾಮನಾಮ ಸಂಕೀರ್ತನೆ ನಮ್ಮ ಬಡಾವಣೆಯನ್ನಾದರೂ ಬಿಟ್ಟು ಹೋಗಲಿ ಅಂತ. ನಮ್ಮ ಮುಲ್ಕಿ ಬಸ್ ಸ್ಟ್ಯಾಂಡ್ವರೆಗಾದರೂ ಕೇಳಿದರೆ ಅಲ್ವೇ, ದುಷ್ಟಬಾಧೆಗಳು ಹೊರಗೆ ಹೋಗಲಿ ಅಂತ. ಆದಷ್ಟು ಸತ್ಯಶಕ್ತಿಗಳು ಶಿಷ್ಟಶಕ್ತಿಗಳು ಒಳ ಪ್ರವೇಶ ಮಾಡಲಿ ಅಂತ. ಅದಕ್ಕಾಗಿ ಎಲ್ಲರೂ ಕಂಠಾಘೋಷವಾಗಿ ಆ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು. ಕೆಲವರು ತಾಯಂದಿರಿ ಸ್ವಲ್ಪ ಸಂಕೋಚ ಇರ್ತದೆ. ಈ ರಾಮಕೃಷ್ಣ ಗೋವಿಂದ ಹೇಳುವಾಗ ಎಲ್ಲಾದರೂ ಯಜಮಾನರ ಹೆಸರು ಬಂದರೆ ಸ್ವಲ್ಪ ಸಂಕೋಚ ಇರ್ತದೆ. ಯಾಕಂದ್ರೆ ನಮ್ಮ ಗಂಡಸರಿಗೆಲ್ಲ ದೇವರ ಹೆಸರೇ ಇಡೋದು ನಮ್ಮ ಸಂಪ್ರದಾಯದಲ್ಲಿ. ತಾಯಂದಿರಿ ಸ್ವಲ್ಪ ಸಂಕೋಚ ಇರ್ತದೆ, ಅವರಿಗೆಲ್ಲ ಉಪಾಯ ಉಂಟು. ಅವರೆಲ್ಲ ರಾಮಕೃಷ್ಣ ಗೋವಿಂದ ನಾಮ ಸಂಕೀರ್ತನೆ ಮಾಡುವಾಗ ನಿಮಗೆ ಅಂಥ ಸಂದರ್ಭ ಬಂದಲ್ಲಿ ನೀವಲ್ಲೇ ಕುಳಿತಲ್ಲೇ ನಂದು ಹಾಗೆ ನೀವು ಹೇಳ್ದಂಗೆ ಇಷ್ಟು ಹೇಳಿದರೆ ಸಾಕು, ಭಜನೆ ಆಗ್ತದೆ. ಎದ್ದಾಗಲಿ ಬಿದ್ದಾಗಲಿ ಡಾಂಬಿಕಕ್ಕಾಗಲಿ ಸಾಂಕೇತಿಕಕ್ಕಾಗಲಿ ನಡೆಸುವ ಹರಿನಾಮ ಘೋಷ ಮುಕ್ತಿ ಕನ್ನಿಕೆಯ ವಾದ್ಯಘೋಷ ಅಂದಿದ್ದಾರೆ. ನಾಚಿಕೆಗೊಳ್ಳಬೇಡ ಮನವೇ ಯೋಚಿಸಿ ಕೆಡಬೇಡ ಅಂತಾರೆ ದಾಸರು.
ಅಚ್ಛಾ ಸಮಯ ಬಾರ್ ಬಾರ್ ನಹಿ ಆತಾ ಹೈ ಅಂತಾರೆ ಕಬೀರದಾಸರು. ನಮ್ಮ ಜೀವನದಲ್ಲಿ ಇಂಥ ಒಂದು ಕ್ಷಣ ಸಿಗೋದು ಬಹಳ ಕಠಿಣ. ಹಾಗಾಗಿ ಸಿಕ್ಕಂಥ ಕ್ಷಣವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅಲ್ವೇ. ರಾಮನಾಮ ತಾರಕದ ಮೂಲಕವಾಗಿ ಒಂದು ಸಾರಿ ರಾಮ ಎಂಬ ಶಬ್ದಕ್ಕೆ ಇಷ್ಟೊಂದು ಫಲ ಇದೆ ಅಂತಾದರೆ ಆ ದಿವ್ಯವಾದಂಥ ರಾಮನ ನಾಮದ ವೈಭವ, ರಾಮನ ದಿವ್ಯವಾದಂಥ ಸಂಪೂರ್ಣ ರಾಮಾಯಣದ ವೈಭವ ಇವೆಲ್ಲ ನಮ್ಮ ಪಾಲಿಗೆ ಅತಿ ವಿಶೇಷವಾಗ್ತದೆ. ಹಾಗಾಗಿ ಸಂಕೋಚ ಪಡದೆ ಎಲ್ಲರೂ ಸಹ ಸಂಕೀರ್ತನೆಯಲ್ಲಿ ಭಾಗವಹಿಸಬೇಕು. ಇನ್ನು ಕೆಲವರು ಗಂಡಸರು ಸುಮ್ಮನೆ ಕೂತಾ ಕಾಣ್ತದೆ, ಅವರಿಗೇನು ಸಮಸ್ಯೆ? ಎಲ್ಲರೂ ನಮ್ಮ ಮನೆಯವರು ಬಂದಿದ್ದಾರೆ, ಅವ್ರಿಗೆ ಭಜನೆ, ಕೀರ್ತನ, ಪ್ರವಚನ, ಪುಣ್ಯ ಕಾರ್ಯ, ನಾಮ ಸಂಕೀರ್ತನೆ, ನಾಮಸ್ಮರಣೆ ಭಾಳ ಇಷ್ಟ ಅವರಿಗೆ. ಹೋಗುವಾಗ ಒಬ್ಬರೇ ಹೋಗೋದಲ್ಲ ಅಲ್ವೇ, ನಾವೆಲ್ಲ ಗಂಡಸರು ರಕ್ಷಣಾ ದಳದವರು ಅಂತ. ಆ ನಿಮಿತ್ತವಾಗಿ ಅದು ನಾವು ಗಂಡಸರು ಬಹಳ ಅಪಾಯದಲ್ಲಿದ್ದೀವಿ. ನಮ್ಮ ಹಿಂದೂ ಪರಂಪರೆ ಸಂಸ್ಕೃತಿ ಏನು ಹೇಳುತ್ತದೆ? ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪಾಪದಲ್ಲಿ ಸಮಪಾಲು ಗಂಡನಿಗೆ. ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ. ತೋಂಡ ರಕ್ಷಕ ಅಚಲಾನಂದ ವಿಠಲರೇ, ನೀ ಗಂಡ ನಾ ಹೆಂಡತಿಯಾದರೆ. 9ನೇ ಶತಮಾನದಲ್ಲಿ ಆಗಿ ಹೋದಂಥ ಪಂಢರೀನಾಥನ ಪರಮಭಕ್ತರಾದಂಥ ಅಚಲಾನಂದ ವಿಠಲರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀ ಗಂಡ ಆಗು, ನಾ ಹೆಂಡತಿ ಆಗ್ತೀನಿ, ನನ್ನ ಪಾಪ ಎಲ್ಲ ನಿನಗೆ, ನಿನ್ನ ಪುಣ್ಯ ಎಲ್ಲ ನನಗೆ, ನನ್ನನ್ನು ಉದ್ಧಾರ ಮಾಡೋ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದುಂಟು. ನಾವು ಗಂಡಸರು ಭಾಳ ಅಪಾಯದಲ್ಲಿದ್ದೀವಿ. ನಮ್ಮ ಪರಂಪರೆ ಏನು ಹೇಳ್ತದೆ? ನಾವು ಯಾವುದೇ ಪುಣ್ಯ ಕಾರ್ಯ ಮಾಡಲಿ ಗಂಡಸರು ಅರ್ಧಾಂಗಿ ಬಂದು ಬಲಭಾಗ ಮುಟ್ಟಿ ತುಳಸಿ ನೀರು ಬಿಟ್ಟಾಗ ಮಾತ್ರ ವ್ರತ ಪೂರ್ತಿ ಆಗ್ತದೆ. ಅಂದರೆ ಏನರ್ಥ? ಅರ್ಧ ಪುಣ್ಯ ಅರ್ಧಾಂಗಿಗೆ ಅಂತ ಅರ್ಥ. ಅರ್ಧ ಅಂಗಿ ಏನು ಹೇಳಿ ನೋಡಿ, ಗಂಡಸರಿಗೆ ಯಾವಾಗಲೂ ಎಡಭಾಗದಲ್ಲಿ ಕಿಸೆ, ಯಾರಿಗೂ ಬಲಭಾಗದಲ್ಲಿ ಕಿಸೆ ಇರೋದಿಲ್ಲ. ಮತ್ತೊಂದು ಅದನ್ನು ವಾಮಾಂಗಿ ಅಂತಾರೆ, ಎಡಭಾಗದಲ್ಲೇ ಇರೋಳವಳು, ಬಲಭಾಗದಲ್ಲಿ ಇರೋದಿಲ್ಲ. ಹಾಗಾಗಿ ಅರ್ಧ ಅಂಗಿ ಅವರದ್ದೇ, ಕಿಸೆಯಿಂದ ಹಿಡು ಅಷ್ಟು ಜವಾಬ್ದಾರಿ ಉಂಟು ಅಂತ ಅರ್ಥ. ತಾಯಂದರು ವ್ರತ ಮಾಡ್ತಾರೆ, 16 ಸೋಮವಾರ ಮಾಡ್ತಾರೆ, ಮಂಗಳಗೌರಿ ಮಾಡ್ತಾರೆ, ವೈಭವ ಲಕ್ಷ್ಮಿ ಮಾಡ್ತಾರೆ. ಗಂಡಸರು ಹೋಗಿ ಬಲಭಾಗ ಮುಟ್ಟಿ ತುಳಸಿ ನೀರು ಬಿಡೋದು ಉಂಟಾ? ಇಲ್ಲಿ ಮುಲ್ಕಿಯಲ್ಲಿ ಉಂಟೋ ಗೊತ್ತಿಲ್ಲ, ನಮ್ಮ ಶಿರ್ಸಿ ಕಡೆ ಏನಿಲ್ಲ. ತಾಯಂದ್ರು ಎಷ್ಟು ಸುರಕ್ಷಿತರಾಗಿದ್ದಾರೆ ನೋಡಿ. ಗಂಡಸರು ಮಾಡಿದ ಎಲ್ಲ ಪುಣ್ಯದಲ್ಲಿ ಪಾಲುಂಟು, ಪಾಪದಲ್ಲಿ ಪಾಲಿಲ್ಲ. ಯಾಕಂದರೆ ಹೆಂಡತಿಗೆ ಹೇಳ್ದೆ ಮಾಡೋ ಪಾಪ, ಅದರಲ್ಲಿ ಪಾಪದಲ್ಲಿ ಪಾಲಿಲ್ಲ, ಪುಣ್ಯದಲ್ಲಿ ಮಾತ್ರ ಪಾಲುಂಟು. ಅದಕ್ಕೆ ನಾವು ಗಂಡಸರು ಭಾಳ ಅಪಾಯದಲ್ಲಿದ್ದೀವಿ. ಈ ಅಪಾಯ ಕಳ್ಕೊಳ್ಳೋ ಒಂದೇ ಉಪಾಯ ಯಾವುದು ಗೊತ್ತೇ? ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ಕೃಷ್ಣ ರಾಮ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ, ರಾಮಕೃಷ್ಣ ಗೋವಿಂದ ನಾರಾಯಣ. ಎಲ್ಲರೂ ಹೇಳ್ತಾ ಇದ್ದಾರೆ, ಸಂಗಡ ಚಪ್ಪಾಳಿನ ತಟ್ಟಿ ದೇವರ ಗುಣಗಾನ ಮಾಡಬೇಕಂತ ದಾಸರ ವಾಣಿ ಉಂಟು. ತಾಳವನು ತಟ್ಟಿದವ ದುರಿತವನು ಅಟ್ಟುವವ. ದೇವರ ಸೇವೆಗೆ, ಭಗವಂತನ ಕೈಂಕರ್ಯಕ್ಕೆ, ಭಜನೆಗೆ ಚಪ್ಪಾಳೆ ತಟ್ಟಿ ನಾವು ಗುಣಗಾನ ಮಾಡಿದರೆ ನಮ್ಮ ಎಲ್ಲ ದುರಿತ ದೂರ ಹೋಗ್ತದೆ ಎಂಬುದಾಗಿ ದಾಸರ ವಾಣಿ. ಒಂದೊಂದು ಸೇವೆಗೂ ಒಂದೊಂದು ಫಲ ಉಂಟು. ಗೆಜ್ಜೆಯನು ಕಟ್ಟಿದವ ಕಳರೆದೆಯ ಮೆಟ್ಟಿದವ, ತಾಳವನು ತಟ್ಟಿದವ ದುರಿತವನು ಅಟ್ಟುವವ, ಗಾಯನವ ಪಾಡಿದವ ವೈಕುಂಠ ಕೋಡಿದವ, ತಂಬೂರಿ ಮಿಂಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮಿಂಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟುವವ, ತಂಬೂರಿ ಮೀಟಿದವ ಭವಾಬ್ದಿ ದಾಟುವವ, ಗಾಯನವ ಪಾಡಿದವ ವೈಕುಂಠ ಕೋಡಿದವ, ಪುರಂದರ ವಿಠಲನ ಗಾಯನವ ಪಾಡಿದವ ವೈಕುಂಠ ಕೋಡಿದವ, ಗಾಯನವ ಪಾಡಿದವ ವೈಕುಂಠ ಕೋಡಿದವ, ಗಾಯನವ ಪಾಡಿದವ ವೈಕುಂಠ ಕೋಡಿದವ, ತಾಳವನು ತಟ್ಟಿದವ ದುರಿತವನು ಅಟ್ಟುವವ, ತಾಳವನು ತಟ್ಟಿದವ ದುರಿತವನು ಅಟ್ಟುವವ, ತಾಳವನು ತಟ್ಟಿದವ ದುರಿತವನು ಅಟ್ಟುವವ, ತಾಳವನು ತಟ್ಟಿದವ ದುರಿತವನು ಅಟ್ಟುವವ. ಭಗವಂತನ ಸೇವೆಗೋಸ್ಕರವಾಗಿ ನಾವು ಕರತಾಡನ ಮಾಡಿ ಭಗವಂತನ ಗುಣಗಾನ ಮಾಡಿದರೆ ನಮ್ಮೆಲ್ಲ ದುರಿತ ದೂರ ಹೋಗ್ತದೆ ಅಂತ ಅರ್ಥ. ಅದಕ್ಕಾಗಿ ಎಲ್ಲರೂ ದೇವರ ಭಜನೆಗೆ ತಾಳ ತಟ್ಟಿ
ಕರತಾಡನದಿಂದ ಗುಣಗಾನ ಮಾಡಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ತೇವೆ. ಯಾರಿಗಾದರೂ ಸಭೆಯಲ್ಲಿ ನಾನೇನು ಪಾಪ ಮಾಡಿಲ್ಲ ಅಂತ ಧೈರ್ಯ ಇದ್ದರೆ ಅವರು ಚಪ್ಪಾಳೆ ತಟ್ಟೋದು ಬೇಡ ಅಲ್ವೇ. ಲೋಕದಲ್ಲಿ ಎರಡೇ ಮಾರ್ಗ. ಒಂದೋ ಭಗವಂತನ ಸೇವಾ ಕೈಂಕರ್ಯಕ್ಕಾಗಿ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಸಜ್ಜನ ಸೇವೆಯಲ್ಲಿ ಮನಸ್ಸಿಟ್ಟು ಹೆಜ್ಜೆ ಹೆಜ್ಜೆಗೆ ರಾಮನಾಮದ ಗರ್ಜನೆ ಹೇಳಿ ಕುಣಿಯಬೇಕು. ಒಂದೋ ರಾಮ ಭಜನೆ ಹೇಳಿ ಕುಣಿಯಬೇಕು, ಇಲ್ದಿದ್ದು ಹೆಂಡತಿ ಮಕ್ಕಳು ಹೇಳಿದಾಗ ಕುಣಿಯಬೇಕು. ಆಯ್ಕೆ ಎಲ್ಲ ನಿಮ್ಮ ಪಾಲಿಗೆ ಬಿಟ್ಟಿದ್ದು ಅಲ್ವೇ. ಭಗವಂತನ ಸೇವಾ ಕೈಂಕರ್ಯಕ್ಕಾಗಿ ಕುಣಿಯೋಣ ಅಂತೀವಿ. ಇದನ್ನೇನಾದರೂ ನೋಡೋದಾದ್ರೆ ಸಂತರು ಬನ್ನಿ ಅಂತಾರೆ. ಎಲ್ಲಿ ಗೊತ್ತೇ? ಪಂಢರಪುರಕ್ಕೆ ಬನ್ನಿ ಅಂತಾರೆ. ಯಾಕೆ? ಆ ಪಾಂಡುರಂಗನ ಸನ್ನಿಧಿಯಲ್ಲಿ ಲಾವೂನಿ ತಾಳ ಮೃದಂಗ ಧುಳು ಧುಳು ಶಬ್ದನಾದೆ ತೇಣೆ ಬ್ರಹ್ಮಾನಂದ ತೇಣೆ ಬ್ರಹ್ಮಾನಂದ ಆವುಡಿ. ಚಿಪುಳಿಯ ತಾಳ ಮೃದಂಗ ಧುಳು ಧುಳು ಶಬ್ದನಾದೆ ತೇಣೆ ಬ್ರಹ್ಮಾನಂದ. ಸಂತರಂತಾರೆ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಸಜ್ಜನ ಸೇವೆಳು ಮನಸ್ಸಿಟ್ಟು ಆ ಪಾಂಡುರಂಗನನ್ನು ಗುಣಗಾನ ಮಾಡುವಂಥ ಕೈಂಕರ್ಯದಲ್ಲಿ ಚಿಪುಳಿಯ ತಾಳ ಮೃದಂಗ ಧುಳು ಧುಳು ಶಬ್ದನಾದೆ ತೇಣೆ ಬ್ರಹ್ಮಾನಂದ. ಕಾಲಿಗೆ ಗೆಜ್ಜೆ ಕಟ್ಟಿದ್ದಾರೆ, ಕೈಯಲ್ಲಿ ಚಿಪುಳಿ ಹಿಡಿದಿದ್ದಾರೆ, ಏಕತಾರಿ ತಂಬೂರಿ ಉಂಟು. ಎಲ್ಲ ಶ್ರುತಿ ಏನು ಹೇಳ್ತದೆ? ಎಲ್ಲರ ವಿಠಲನ ಗುಣಗಾನ ಮಾಡ್ತದೆ. ನೀವು ಕೇಳಿ ನೋಡಿ, ಶ್ರುತಿ ಕೇಳಿ ನೋಡಿ. ವಿಠಲ 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 ಶ್ರುತಿ ಅಂತದೆ, ವಿಠಲ ಅಂತದೆ. ಚಿಪುಳಿ ಶಬ್ದ ಕೇಳಿ ನೋಡಿ. ಇದು ಕನ್ನಡದಲ್ಲಿ ಚಿಪುಳಿ ಅಂತಾರೆ. ಆ ಶಬ್ದ ಕೇಳಿ ನೋಡಿ. ವಿಠಲ ವಿಠಲ ಚಿಪುಳಿಯ ತಾಳ ಮೃದಂಗ. ಆದರೆ ನಮ್ಮ ಮೃದಂಗ ತಬಲಾ ಏನೋ ಬೇರೆ ಆವಾಜ್ ಮಾಡ್ತದೆ. ನೀವೇ ಕೇಳಿ ನೋಡಿ. ಯಾರು ಭಗವಂತನ ನಾಮ ಸಂಕೀರ್ತನೆ ಮಾಡೋದಿಲ್ಲ, ವಿಠಲನ ಗುಣಗಾನ ಮಾಡೋದಿಲ್ವೋ ಅವರಿಗೆ ಧಿಕ್ಕಾರ 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 ಧಿಕ್ಕಾರ. ಯಾಕೆ? ಜಬ್ ಸಂಸ್ಕಾರ ಹುआ तब उसको अंदर ला ಅಂತಾರೆ ಕಬೀರದಾಸ್. ಜಬ್ ಆದ್ಮಿ ಕೋ ಸಂಸ್ಕಾರ ಹುआ तब उसको अंदर ला. ಇದು ತಬಲಾ. ಎಲ್ಲೋ ಬಿದ್ದಂಥ ಚರ್ಮವನ್ನು ಹದ ಹಾಕಿ ಇವತ್ತು ರಾಮಸೇವೆಗೋಸ್ಕರವಾಗಿ ಲಕ್ಷ್ಮೀ ವೆಂಕಟೇಶನ ಸನ್ನಿಧಿಯಲ್ಲಿ ತನ್ನ ಸೇವೆ ಮಾಡಲಿಕ್ಕೆ ಬಂದಿದೆ. ಯಾಕೆ? ಸಂಸ್ಕಾರ ಹುआ. ಅದು ತಬಲಾ ಏನು ಹೇಳ್ತದೆ? ಸಂಸ್ಕಾರ ಆದ ತಬಲ ಏನು ಹೇಳ್ತದೆ? ಯಾರು ವಿಠಲನ ಗುಣಗಾನ ರಾಮನಾಮ ಸಂಕೀರ್ತನೆ ಮಾಡ್ತಾರೋ ಅವರಿಗೆಲ್ಲ ನನ್ನ ಸಹಕಾರ 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 ಅಂತದೆ. ಮಾಡದಿದ್ದವ್ರಿಗೆ ಧಿಕ್ಕಾರ 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 ಅಂತದೆ. ಅದಕ್ಕಾಗಿ ಯಾರು ಅದರ ಹತ್ರ ಧಿಕ್ಕಾರ ಹಾಕ್ಸೋಳೋದು ಬೇಡ. ಎಲ್ಲರೂ ಸಹ ವಿಠಲ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ರಂಗ ರಂಗ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ರಂಗ ರಂಗ ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ವಿಠಲ 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 ಪಂಢರೀನಾಥ ಭಗವಾನಗಿ ಜಯ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಸೀತಾರಾಮಚಂದ್ರ ಭಗವಾನಗಿ ಪವನ ಸುತ ಹನುಮಾನಗಿ ಸನಾತನ ಹಿಂದೂ ಧರ್ಮ ಕಿ ಭಾರತ ಮಾತಾ ಕಿ ಸಬ ಸಾಧು ಸಂತನ ಕಿ. ಎಲ್ಲರೂ ಸಹ ಕಂಠಾಘೋಷವ ಸ್ಮರಣೆ ಮಾಡಬೇಕು ಅಂತ. ಇದು ನಿತ್ಯ ದಿನಚರಿ. ಭಗವಂತನ ಸೇವಾ ಕೈಂಕರ್ಯಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ತೀವಿ. ಎಲ್ಲ ಮಕ್ಕಳನ್ನು ಕರ್ಕೊಂಬನ್ನಿ ಅಂತೀವಿ. ಭಾರತದ ಭವಿಷ್ಯದ ಜಂಬೂ ಸವಾರಿ ಇರೋದು ಯಾರಿಗೆ? ಮಕ್ಕಳಿಗೆ. ನೋಡಿ, ಎಲ್ಲ 60 ದಾಟಿದ ಮೇಲೆ ನಾವು ಕೀರ್ತನೆ ಮಾಡೋರು 60 ದಾಟಿದವ್ರೆ, ಕೇಳುವವರು 60 ದಾಟಿದವ್ರೆ ಅಲ್ವೇ. ಮುಂದಿನ ಪೀಳಿಗೆ ಏನು ಕೊಡೋಣ ನಾವು? ನಮ್ಮ ಹಿರಿಯರ ಚಿಂತನೆ ಅಂದರೆ ಈ ಮಣ್ಣಿಗೊಂದು ಗುಣ ಉಂಟು, ಈ ಮಣ್ಣಿಗೊಂದು ಪರಂಪರೆ ಉಂಟು, ಈ ಮಣ್ಣಿಗೊಂದು ಸಂಸ್ಕೃತಿ ಉಂಟು, ಇದನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ಮುಟ್ಟಿಸೋಣ ಎಂಬ ಧ್ಯೇಯ ನಮ್ಮ ಕೊಡುವವರು ಈಗ ಮಾರ್ಗದರ್ಶನ ಮಾಡಿದಾರಲ್ವೇ. ಮುಂದಿನ ಪರಂಪರೆಗೆ ನಾವು ಉಳಿಸಿ ಬೆಳೆಸಿ, ನಮ್ಮ ಹಿರಿಯರು ನಮಗೆ ಹೇಗೆ ಆಸಕ್ತಿಯಿಂದಲೇ ಮೂಡಿಸಿದ್ದಾರೋ ಹಾಗೆ ಆಧ್ಯಾತ್ಮದ ಕುರಿತು ನಮ್ಮ ಮಕ್ಕಳಿಗೆ ನಾವು ಮೂಡಿಸುವಂಥ ಒಂದು ಕೈಂಕರ್ಯಕ್ಕೋಸ್ಕರವಾಗಿ ಇಂತಹ ಸತ್ಸಂಗಗಳು. ಅದಕ್ಕಾಗಿ 7 ದಿವಸ ನಡೆಯುವಂಥ ಕ್ಷೇತ್ರಗಳಲ್ಲಿ ತಾಯಂದಿರಲ್ಲಿ ಮೊಟ್ಟ ವಿನಂತಿ ಮಾಡ್ತೀವಿ, ನಾವು ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ ಅಂತೀವಿ. ಗಲಾಟೆ ಮಾಡಿದರೂ ಪರವಾಗಿಲ್ಲ, ಗಲಾಟೆ ಮಾಡೋ ಮಕ್ಕಳೇ ನಾಳೆ ದೊಡ್ಡ ಹರಿದಾಸರಾಗಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಗೆಲ್ಲ ಮುಲ್ಕಿ ಬರೋ ಕೆಲಸವೇ ಇಲ್ಲ, ಇಲ್ಲಿ ಹರಿದಾಸರು ತಯಾರಾದರೆ ಅಲ್ವೇ.
ಆ ನಿಮಿತ್ತವಾಗಿ ಅಂಥ ಒಂದು ಸೇವಾ ಕೈಂಕರ್ಯ ನಮ್ಮ ಮುಂದಿನ ಪೀಳಿಗೆಗೆ ಪ್ರಾಪ್ತಿಯಾಗಲಿ. ಇವತ್ತು 16 ಲಕ್ಷ ಡಾಕ್ಟ್ರಿಗೆ ಕೊಡ್ತಾರೆ, ಇಂಜಿನಿಯರಿಂಗ್ ಕಲಿಸ್ತಾರೆ. ಪುಕ್ಕಟೆ ಹರಿಕತೆ ಹೇಳ್ತೀನಿ, ನಾವು ಸುತ್ತಾಡಿದ್ವಿ ಇಡೀ ಕರ್ನಾಟಕ ತುಂಬ. ಒಬ್ಬರು ಒಂದು ತಾಯಿಂದ್ರೆ ಕೈ ಎತ್ತಿ ನಾವು ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ತೀವಿ ರೀ. ಪುಕ್ಕಟೆ ಹರಿಕತೆ ಕೊಡ್ತೀವಿ ಅಂದರೆ ಯಾರಿಲ್ಲ, ಬಂದಿಲ್ಲ. ಹಾಗಾಗಿ ಮುಂದಿನ ಅಧ್ಯಾತ್ಮ ಪ್ರಪಂಚ ಬೆಳೆಯೋದು ಹೇಗೆ, ಅದಕ್ಕಾಗಿ ಎಲ್ಲೆಲ್ಲಿ ಸಪ್ತಾಹ ಕೈಂಕರ್ಯ ನಡೀತದೋ ಅಲ್ಲೆಲ್ಲ ಮಕ್ಕಳನ್ನು ಕರ್ಕೊಂಬನ್ನಿ ಅಂತೀವಿ. ಅದರಲ್ಲಂತೂ ನೀವೆಲ್ಲ ರಾಮನಾಮದ ವೈಭವವನ್ನು ಸಾಕಷ್ಟು ಸಂಪನ್ನ ಮಾಡಿಕೊಂಡಿದ್ದೀರಿ. ರಾಮನಾಮವೇ ಬಲವು ದಾಸದಾಸರಿಗೆಲ್ಲ ಎಂಬುದನ್ನು ಪುರಂದರದಾಸರು ಅಂತಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಕರ್ಕೊಂಬನ್ನಿ. ನಾಳಿನ ಭಾರತದ ಭವಿಷ್ಯದ ಜಂಬೂ ಸವಾರಿ ಯಾರಿಗೆ ಹೇಳಿ? ಜಂಬೂ ಸವಾರಿ ಮಕ್ಕಳಿಗೆ. ನಮಗೆ ಮುದುಕರಿ ಅಂದರೆ ಬಾಂಬು ಸವಾರಿ ಅಲ್ವೇ? ಸವಾರಿ ಏರೋದ್ರೊಳಗೆ ನಮ್ಮ ತಯಾರಿ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ಕವಿಗಳಂತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಒಂದು ಸಮಾಜ ಭಾಳ ಸುಂದರ ಕಾಣಬೇಕಾದ್ರೆ ನಮಗೆ ಹಿರಿಯರ ಆಶೀರ್ವಾದ ಬೇಕು, ಹಿರಿಯರ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಹಳೆ ಬೇರು ಇರಬೇಕು, ಮರಕ್ಕೆ ಒಂದು ಸೌಂದರ್ಯ ಬರಬೇಕಾದ್ರೆ ಅಲ್ವೇ? ಹಳೆ ಬೇರು ಒಂದಿದ್ರೆ ಸಾಲದು, ಹೊಸ ಚಿಗುರು ಅವರು ಬರಬೇಕು ಅಂತ ನಾವು ಕೇಳೋದು ಅಲ್ವೇ? ಅವ್ರನ್ನೂ ಕರ್ಕೊಂಬನ್ನಿ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಹಳೆ ಯುಕ್ತಿ ಹೊಸ ತತ್ವ ಒಡಗೂಡೆ ಧರ್ಮ. ಇದೆಲ್ಲ ಹೊಸ ತತ್ವ. ಇಲ್ಲದಿದ್ರೆ ಒಳ್ಳೆಣ್ಣೆ ದೀಪದೆದುರಿಗೆ ನಾವು ಹರಿಕತೆ ಮಾಡೋದಿತ್ತು. ಇದೆಲ್ಲ ಹೊಸ ತತ್ವ ಅಲ್ವೇ? ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಇದೆಲ್ಲ ಪರಂಪರೆ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಈ ವ್ಯವಸ್ಥೆ ಎಲ್ಲ ಉಂಟು ವೇದದಲ್ಲಿ. ಈ ಮಾರ್ಗದರ್ಶನ ಎಲ್ಲವೂ ನಮ್ಮ ಹಿರಿಯರೆಲ್ಲ ಮಾರ್ಗದರ್ಶನದ್ದು ಉಂಟು ವೇದದಲ್ಲಿ. ಆ ನಿಮಿತ್ತವಾಗಿ ಹಳೆ ಯುಕ್ತಿ ಹೊಸ ತತ್ವ ಒಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ನಾಳೆ ಎಲ್ಲ ಕರ್ಕೊಂಬನ್ನಿ. ಸತತವಾಗಿ 7 ದಿವಸ ರಾಮ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. 8:30ವರೆಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅಷ್ಟೊತ್ತಿನವರೆಗೆ ಮನಸ್ಸು ಇಲ್ಲೇ ಇರುವ ಹಾಗೆ, ಕನ್ನಡತಿಯೋ ದೊರೆಸಾನಿಯೋ ರಾಧಾರಮಣನೋ ಆ ಕಡೆ ಹೋಗದಿದ್ದ ಹಾಗೆ ಇಲ್ಲೇ ನಿಲ್ಲಿಸಿ ಅಂತೇಳಿ ಪೂರ್ವಭಾವಿಯಾಗಿ ಚಿಂತನೆಯನ್ನು ಮಾಡಿದ್ವಿ. ಯಾಕಂದರೆ ಕೀರ್ತನೆಯಲ್ಲಿ ಮಧ್ಯ ಇಂಟ್ರ್ವಲ್ ಅಂತಿಲ್ಲ. ಇಂಟ್ರ್ವಲ್ ಅಂತ ಬಿಟ್ಟರೆ ವಾಪಸ್ ಬರ್ತಾರೆ ಅಂತ ಭರವಸೆ ನಮಗಿಲ್ಲ, ನಿಮಗಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಕೊಡೋಣ ಹೇಳಿದ್ದಾರೆ, ಎಲ್ಲ ಪ್ರಸಾದ ವ್ಯವಸ್ಥೆ ಇಲ್ಲೇ ಇದೆ. ಹಾಗಾಗಿ ದಾಸರೇ ಏನು ಚಿಂತನೆ ಮಾಡೋದು ಬೇಡ, ನೀವು 8:30ವರೆಗೆ ವಿಷ್ಣು ಸಹಸ್ರನಾಮ ಮಾಡಿ, ಸಂಪೂರ್ಣ ರಾಮಾಯಣ ಗಾನ ಮಾಡಿ, ಆಮೇಲೆ ರಾಮರಕ್ಷಾ ಹೇಳಿಸಿ, ಏನು ಬೇಕಾದರೂ ಮಾಡಿಸಿ, ಅಂತೂ 8:30ವರೆಗೆ ಇಲ್ಲಿ ಸೇವೆ ಮಾಡಿಸಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಆ ಮನಸ್ಸನ್ನು ಇಡೋಣ, ಆ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಎಂಬುದ ಸ್ಮರಣೆ ಮಾಡ್ತಾ, ಸಂಧ್ಯಾಕಾಲ ದೇವಸ್ಥಾನದಲ್ಲಿ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ. ನಾವೆಲ್ಲ ಮನೆಯಲ್ಲಿ ನಿಂತು ಈ ಸಮಯದಲ್ಲಿ ಸಂಧ್ಯಾ ಜ್ಯೋತಿ ನಮೋಸ್ತುತಿ ಹೇಳುವಂಥ ಕಾಲ. ಎಲ್ಲ ತಾಯಂದ್ರಲ್ಲಿ ಬಂದಿದ್ದೀರಿ, ಒಂದು ಶ್ಲೋಕ ಹೇಳಿಕೊಡ್ತೇವೆ, ಅದನ್ನು ನಾವಿಲ್ಲೇ ಸ್ಮರಣೆ ಮಾಡಿದರೂ ಮನೆಯಲ್ಲಿಯೇ ಲಕ್ಷ್ಮೀನಾರಾಯಣರ ಸಂಚಾರ ಇರುವ ಸ್ಥಳದಲ್ಲಿ ದೀಪ ಹಚ್ಚಿದಷ್ಟು ಪುಣ್ಯ ಬರ್ತದೆ. ಕಾರ್ತೀಕ ದಾಮೋದರನ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿದಷ್ಟು ಫಲ ಬರ್ತದೆ. ಅದಕ್ಕಾಗಿ ಎಲ್ಲರೂ ಸಹ ಒಮ್ಮೆ ಸ್ಮರಣೆ ಮಾಡಿ. ಶುಭಂ ಕರೋತಿ ಕಲ್ಯಾಣಂ, ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಂ, ಆರೋಗ್ಯಂ ಧನ ಸಂಪದಂ, ಶತ್ರು ಬುದ್ಧಿ ವಿನಾಶಾಯ, ಶತ್ರು ಬುದ್ಧಿ ವಿನಾಶಾಯ, ಸಂಧ್ಯಾದೀಪ ನಮೋಸ್ತುತೆ, ಸಂಧ್ಯಾದೀಪ ನಮೋಸ್ತುತೆ, ವಾಸ್ತು ಪುರುಷ ನಮಸ್ತೇಸ್ತು, ವಾಸ್ತು ಪುರುಷ ನಮಸ್ತೇಸ್ತು, ಭೂಷಯ್ಯ ನಿರತ ಪ್ರಭೋ, ಭೂಷಯ್ಯ ನಿರತ ಪ್ರಭೋ, ಮದ್ಗ್ರಹೇ ಧನಧಾನ್ಯಾದಿ, ಮದ್ಗ್ರಹೇ ಧನಧಾನ್ಯಾದಿ, ಸಮೃದ್ಧಿಂ ಕುರು ಸರ್ವದಾ, ಸಮೃದ್ಧಿಂ ಕುರು ಸರ್ವದಾ. ಜಗಜ್ಜನನಿ ಲಕ್ಷ್ಮೀ ಮಾತಾ ಕೀ ಜಯ. ಪ್ರದೋಷ ಕಾಲ, ನೀವೆಲ್ಲ ಮನೆಯಲ್ಲಿದ್ದು ದೀಪ ಬೆಳಗಿಸೋ ಸಮಯ ಅಲ್ವೇ? ಸಂಧ್ಯಾ ಕಾಲದಲ್ಲಿ ಲಕ್ಷ್ಮೀ ಸಂಚಾರ ಇರ್ತದೆ. ಪ್ರದೋಷ ಕಾಲ ಲಕ್ಷ್ಮೀನಾರಾಯಣರ ಆಗಮನ, ನರಸಿಂಹದೇವ ಪ್ರಾಕಟ್ಯ ಆದದ್ದೇ ಪ್ರದೋಷ ಕಾಲದಲ್ಲಿ. ಅದಕ್ಕಾಗಿ ಪ್ರತಿನಿತ್ಯ ಪ್ರದೋಷ ಕಾಲ ಸಮಯದಲ್ಲಿ ಲಕ್ಷ್ಮೀ ಚಿಂತನೆ ಮಾಡುವುದು ಜ್ಯೋತಿ ಮೂಲಕವಾಗಿ. ಆ ಸಮಯದಲ್ಲಿ ಬಾಗಿಲನ್ನು ತೆರೆದು ಲಕ್ಷ್ಮೀನಾರಾಯಣರಿಗೆ ಸ್ವಾಗತ ಮಾಡಬೇಕು ಅಂತ ಜ್ಯೋತಿ ಬೆಳಗಿಸಿ. ನಮ್ಮ ಶಿರ್ಸಿಯಲ್ಲಿ ನಾವು ಹೀಗೆ ಹೇಳಿದ್ವಿ, ದಾಸರೇ ಇದೇ ಸಮಯದಲ್ಲಿ ಸೊಳ್ಳೆ ಎಲ್ಲ ಒಳಗೆ ಬರುವುದು, ಬಾಗಿಲು ತೆಗೆದು ಏನು ಜ್ಯೋತಿ ಮಾಡಿಸಿ ಅಲ್ವೇ? ಸೊಳ್ಳೆ ಬರೋ ಸಮಯವೇ ಅದು. ಆದರೆ ಸೊಳ್ಳೆ ಪರದೆ ಮಾಡ್ಕೊಳ್ಳಿ ಅಂತೀವಿ. ಅಂತೂ ಆ ಚಿಂತನೆಗೋಸ್ಕರವಾಗಿ ಕಾಯುವಂಥ ಆ ಸಮಯ ಇರೋಣವಾದ್ದರಿಂದ ಆ ಜಗಜ್ಯೋತಿಯನ್ನು ಚಿಂತನೆ ಮಾಡ್ತಾ ರಾಮಾಯಣ ಕಥಾ ಪ್ರವೇಶ ಮಾಡೋಣವಂತೆ.
ಅಯೋಧ್ಯ ನಾಮ ನಗರಿ ನಗರಿ ಮನು ನಿರ್ಮಿತ ನಗರಿ. ಅಯೋಧ್ಯ ನಾಮ ನಗರಿ ನಗರಿ ಮನು ನಿರ್ಮಿತ ನಗರಿ ನಗರಿ ಮನು ನಿರ್ಮಿತ ನಗರಿ. ಕೋಸಲ ಜನಪದ ವಾಸವಾಗಿರುವ ಕೋಶಧಾನ್ಯ ಸಮೃದ್ಧಿ ತುಂಬಿರುವ ಕೋಶಧಾನ್ಯ ಸಮೃದ್ಧಿ ತುಂಬಿರುವ ಭೂಸುರರ ಆಶೀರ್ವಾದದಿ ಪುರ ಮೆರೆವುದೋ ಆ ಸರಯೂ ತೀರ. ಅಯೋಧ್ಯ ನಾಮ ನಗರಿ ನಗರಿ ಮನು ನಿರ್ಮಿತ ನಗರಿ. ಜಗಿಸುವ ಸಿರಿ ಕರದ ಕನ್ನಡಿಯೋ ಜಗದೊಳಗಿಲ್ಲದ ಸ್ವರ್ಣ ಗರಡಿಯೋ ನಗಜ ರಮಣನ ರಜತ ದಗಿನಿಯೋ ನಾಗ ನಗರಿಯ ಪ್ರಭೆಗಿಮ್ಮಡಿಯೋ ನಾಗರತ್ನದಿಂ ರಚಿಸಿದ ಗುಡಿಯೋ ವಿಗಡ ಮದನ ಕರಸುರಗಿಯ ಕಿಡಿಯೋ ಮೃಗಶಾಭಕ್ಷಿಯರಿಗೆ ಪುಡಿಯೋ. ಅಯೋಧ್ಯ ನಾಮ ನಗರಿ ನಗರಿ ಮನು ನಿರ್ಮಿತ ನಗರಿ ನಗರಿ ಮನು ನಿರ್ಮಿತ ನಗರಿ. ಸಾಲಿಂದಲೇ ಸೆವನವ ದ್ವಾರಗಳು ಆಗಾರಗಳು ತರದಿಂದ ತೋರ್ಪ ಮೇಲ್ಗಟ್ಟುಗಳು ಜಲಗಟ್ಟುಗಳು ಜಲಬಿಂದುಗಳಿಂದ ನಂದ ಕೊಡುವ ಕಾರಂಜಿಗಳು ಸುಮಪುಂಜಿಗಳು. ಅಯೋಧ್ಯ ನಾಮ ನಗರಿ ನಗರಿ ಮನು ನಿರ್ಮಿತ ನಗರಿ ನಗರಿ ಮನು ನಿರ್ಮಿತ ನಗರಿ. ಭೂಖಂಡದಲ್ಲೊಂದು ಭವ್ಯವಾದ ನಗರಿ ಅಯೋಧ್ಯ ನಾಮ ನಗರ. ಯಾರಿಂದ ನಿರ್ಮಿತವಾದ ನಗರ? ಸ್ವಯಂಭು ಮನುವಿನಿಂದ ನಿರ್ಮಿತವಾದ ನಗರ. ಆ ಮನುವಿನಿಂದಲೇ ಮನುಷ್ಯ ಪ್ರಪಂಚ ಬೆಳೆಯಿತು. ಅದಕ್ಕೊಂದು ವಂಶಾವಳಿ ಎಂದು ನಮ್ಮ ಹಿರಿಯರು ಚಿಂತನೆ ಮಾಡಿದ್ದಾರೆ. ಎಲ್ಲಿಂದ ಬಂತು, ಹೇಗೆ ಬಂತು? ಮಹಾವಿಷ್ಣುವೇ ಮೂಲಪುರುಷ, ಆದಿಪುರುಷ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಘಟಿತ ಘಟನನಾದಂಥ ಭಗವಂತ ಶ್ರೀಹರಿ. ಅವನ ನಾಭಿಕಮಲದಲ್ಲಿ ಜನಿಸಿದಂತಹ ಬ್ರಹ್ಮದೇವರು, ಬ್ರಹ್ಮದೇವರ ಮಾನಸ ಪುತ್ರರಾದಂಥ ಕಶ್ಯಪ, ಸಪ್ತ ಋಷಿಗಳು. ಕಶ್ಯಪನಿಗೆ ಇಬ್ಬರು ಹೆಂಡತಿಯರು, ದಿತಿ ಅದಿತಿ. ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ಆದಿತೇಯರು ಪ್ರಾಕಟ್ಯರಾಗ್ತಾರೆ. ಆದಿತೇಯರಲ್ಲಿ ದ್ವಾದಶಾದಿತ್ಯರು, ಅವರಲ್ಲಿ ಭಗವಾನ್ ಭಾಸ್ಕರ ಸೂರ್ಯದೇವ, ಸೂರ್ಯವಂಶ ಪ್ರಾರಂಭ ಆಗ್ತದೆ. ಸೂರ್ಯನಿಗೆ ಮನು ಮಗ, ಮನುವಿಗೆ ವಿಕುಕ್ಷಿ, ವಿಕುಕ್ಷಿಯ ಮಗ ಕುಕ್ಷಿ, ಕುಕ್ಷಿಯ ಮಗ ಕಕುತ್ಸ, ಕಕುತ್ಸನ ಮಗ ಪೃಥು. ಈ ಪೃಥ್ವಿ ಎಂಬ ನಾಮ ಆತನಿಂದ ಬಂದಿದ್ದು ಪೃಥು. ಪೃಥುವಿನ ಮಗ ಬೃಹದಾಶ್ವ, ಬೃಹದಾಶ್ವನ ಮಗ ಯವನಾಶ್ವ, ಯವನಾಶ್ವನ ಮಗ ಮಾಂಧಾತ, ಮಾಂಧಾತನ ಮಗ ಸತ್ಯವ್ರತ, ಸತ್ಯವ್ರತನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ಸತ್ಯ ಹರಿಶ್ಚಂದ್ರ, ಹರಿಶ್ಚಂದ್ರನ ಮಗ ಯಾರು ನಮಗೆ ನಿತ್ಯ ಬಳಕೆ ಉಂಟಲ್ಲ, ಲೋಹಿತಾಶ್ವ, ಲೋಹಿತಾಶ್ವನ ಮಗ ಸಗರ.
ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ನಹುಷ, ನಹುಷನ ಮಗ ದಿಲೀಪ, ದಿಲೀಪನ ಮಗ ನಾಭಾಗ, ನಾಭಾಗನ ಮಗ ಭಗೀರಥ, ಭಗೀರಥನ ಮಗ ಕಠ್ವಾಂಗ, ಕಠ್ವಾಂಗನ ಮಗ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ನಮ್ಮ ಕಥಾನಾಯಕ ರಘುರಾಮಚಂದ್ರ ಭಗವಾನಕಿ. ಇದು ನಮ್ಮ ಪರಂಪರೆ, ಸೂರ್ಯವಂಶದ ಪರಂಪರೆಯಲ್ಲಿ ಬಂದಂಥ ಕಥಾನಾಯಕನ ವೈಭವ ಅದು ಅಲ್ವೇ. ಇಷ್ಟೆಲ್ಲ ಯಾಕೆ ಉಳ್ಕೊಂಡಿತು ಈ ನಾಮ ಅಂತಂದ್ರೆ ಅವರೆಲ್ಲ ಈ ಭೂಖಂಡಕ್ಕೆ, ಸಮಾಜಕ್ಕೆ, ಈ ಪ್ರಪಂಚಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ವೈಭವ ಉಳ್ಕೊಂಡಿದೆ ಅವ್ರದ್ದು. ನಮ್ಮಲ್ಲಿ ಹಿರಿಯರು ನೋಡಿ, ವೈದಿಕ ಕೈಂಕರ್ಯದಲ್ಲಿ ಶ್ರಾದ್ದದ ಸಮಯದಲ್ಲಿ ತಂದೆ ಹೆಸರು ನೆನಪಿರ್ತದೆ, ಆಮೇಲೆ ಅವ ಹೇಳಿದರೆ ಅಜ್ಜನ ಹೆಸರು ನಮಗೆ ಜ್ಞಾಪಕ ಆಗ್ತದೆ, ಮತ್ತು ಹಿಂದಿನ ಹೆಸರು ಸಿಗೋದಿಲ್ಲ. ಅದಕ್ಕಾಗಿ ಪಿತ್ರಾಂತರ್ಗತ ವಾಸುದೇವ ಜನಾರ್ದನ ಅಂತ ಪುರೋಹಿತರು ಮಾರ್ಗದರ್ಶನ ಮಾಡ್ತಾರೆ. ಯಾಕೆ ಅವ್ರು ನಮ್ಮ ಸಮಾಜಕ್ಕೆ, ನಮ್ಮ ಪರಿವಾರಕ್ಕೆ ಇಷ್ಟೇ ಮಾಡಿದ್ದಾರೆ. ಹಾಗಾಗಿ ಹೊರಗಡೆ ಅವ್ರದ್ದು ವೈಭವ ಇಲ್ಲ. ಇವತ್ತು ಪುರಂದರದಾಸರನ್ನು ಸ್ಮರಣೆ ಮಾಡ್ತೀವಿ, ವಿವೇಕಾನಂದರ ಸ್ಮರಣೆ ಮಾಡ್ತೀವಿ, ಕನಕದಾಸರನ್ನು ಸ್ಮರಣೆ ಮಾಡ್ತೀವಿ. ಯಾಕೆ? ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಜನಾಂಗ ಕೊಟ್ಟಿರೋಣವಾದ್ದರಿಂದ. ಹಾಗೆ ಆ ಸೂರ್ಯವಂಶದ ಪರಂಪರೆಯಲ್ಲಿ ರಘುರಾಮನ ದಿವ್ಯವಾದಂಥ ಅವತಾರ ಕೈಂಕರ್ಯ, ಪವಿತ್ರವಾದ ಭವ್ಯವಾದಂಥ ಸಂಪೂರ್ಣ ಈ ರಾಮಾಯಣದ ವೈಭವವನ್ನು ಈ ಭೂಖಂಡದಲ್ಲಿ ಪ್ರಥಮವಾಗಿ ಕೇಳಿದವ ರಘುರಾಮನಂತೆ. ಮಹಾರಾಷ್ಟ್ರ ಸಂತರಂತಾರೆ, ರಾಮದೇವರು ಮೊದಲು ರಾಮಾಯಣವನ್ನು ಶ್ರವಣ ಮಾಡಿದ್ದು ಅಧ್ಯಾತ್ಮ ರಾಮಾಯಣದ ವರ್ಣನೆ ಬರ್ತದೆ. ವಾಲ್ಮೀಕಿ ಮಹರ್ಷಿಗಳು ಈ ರಾಮಾಯಣವನ್ನು, ಸಂಪೂರ್ಣ ರಾಮಾಯಣವನ್ನು ರಾಮನ ಮಕ್ಕಳಾದ ಲವಕುಶರಿಗೆ ಸಂಪೂರ್ಣ ಕಂಠಪಾಠ ಮಾಡಿಸಿದ್ರು. ಅಶ್ವಮೇಧ ಯಾಗ 24 ದಿವಸ ನಡೆಯುತ್ತದೆ. ಮಧ್ಯಾಹ್ನ ಎಲ್ಲ ಕೈಂಕರ್ಯ, ವೈದಿಕ ಸಂಪ್ರದಾಯದ ಕೈಂಕರ್ಯ ನಡೆಯುತ್ತದೆ. ಸಂಜೆ ಹೊತ್ತಿನಲ್ಲಿ ಈ ದಿವ್ಯವಾದ ರಾಮಾಯಣವನ್ನು ಮಹಾನ್ ಸಭೆಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮುನಿವೇಶದಿಂದ ಮಕ್ಕಳಿಗೆ ಅದನ್ನು ಪಾಠ ಮಾಡಿದ್ದಾರೆ. ಮತ್ತು ನಿಮ್ಮ ಪರಿಚಯ ಏನು ಅಂತ ಕೇಳಿಕೊಂಡ್ರೆ ನಾವು ಆಶ್ರಮವಾಸಿಗಳು ಅಂತ ಹೇಳಬೇಕು. ಆಮೇಲೆ ಆ ದಿವ್ಯವಾದ ರಾಮಕಥೆಯನ್ನು ರಾಮನ ಸಮ್ಮುಖದಲ್ಲಿ ಗುಣಗಾನ ಮಾಡುವಂಥ ಕೈಂಕರ್ಯ. ಶ್ರೀರಾಮ ಪ್ರಭು ಐಕತಿ ರಾಮಾಯಣ ಗಾತಿ ಕುಶಲವ 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 ರಾಮಾಯಣ ಗಾತಿ. ಕುಮಾರ दोघे एक वयाचे, कुमार दोघे एक वयाचे, सजीव पुथडी रघुरायाचे, सजीव पुथडी रघुरायाचे. पुत्र सांगते चरित पिताचे, पुत्र सांगते चरित पिताचे, ज्योतीन तेजाचे आरती. ऐकते रामायण गाती कुशलव रामायण गाती कुशलव रामायण गाती कुशलव रामायण गाती. राजसमुद्रा वेशमुनीचे, राजसमुद्रा वेशमुनीचे, गंधर्वचते तपोवनी, गंधर्वचते तपोवनी. वाल्मिकीच्या भावमनीचे, वाल्मिकीच्या भावमनीचे, मानवी रूपे आकार. ऐकते रामायण गाती कुशलव रामायण गाती
ಕೇಳುತ್ತಲೇ ತನ್ನ ರಾಜಪೀಠವನ್ನು ಬಿಟ್ಟು ಮಕ್ಕಳ ಸಮ್ಮುಖದಲ್ಲಿ ಬಂದು ಕೂತ್ಬಿಟ್ಟ. ಆದ್ರೆ ಗೊತ್ತಿಲ್ಲ ಅವನಿಗೆ ತನ್ನ ಮಕ್ಕಳು ಅಂತ. सोडू नी आसन उठले राघव, उठो नी कवळी आपुले शैशव, उठो नी कवळी आपुले शैशव. पुत्र भेटीचा घडे महोत्सव, पुत्र भेटीचा घडे महोत्सव. परितो उभय नच माहिती, परितो उभय नच माहिती. ऐकते रामायण गाती, कुशलव रामायण गाती, कुशलव रामायण गाती, कुशलव रामायण गाती. श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम. ಎಲ್ಲರೂ ಕಂಠಘೋಷವಾಗಿ ನಾಮಸ್ಮರಣೆ ಮಾಡಿ ಏಕಕಾಲದಲ್ಲಿ ಸಾವಿರಾರು ಸಂಖ್ಯೆ ಆಗ್ತದೆ. ಹಾಗಾಗಿ ಆ ನಾಮವನ್ನು ಹೆಚ್ಚೆಚ್ಚು ಸಂಘಟನೆ ಮಾಡುವಂಥದ್ದು. ಅದಕ್ಕೆ ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿ ಏಕಕಾಲದಲ್ಲಿ ಸಾಮೂಹಿಕಕ್ಕೆ ವಿಶೇಷ ಶಕ್ತಿ. ಅದಕ್ಕಾಗಿ ಎಲ್ಲರೂ ಕರತಾಡದ ಮೂಲಕವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, श्रीराम जय राम जय जय राम, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, श्रीराम जय राम जय जय राम, ರಾಮ ಜಯ ಜಯ ರಾಮ ರಾಮ ಸೀತಾರಾಮ, राम जय जय राम राम सीता राम, ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ, राम जय जय राम जय जय राम जय जय राम, ರಾಮ ಸೀತಾರಾಮ ಸೀತಾರಾಮ ಸೀತಾರಾಮ, राम सीता राम सीता राम सीता राम. ಸೀತಾರಾಮಚಂದ್ರ ಭಗವಾನ ಕೀ ಜೈ. ಪವನ ಸುತ ಹನುಮಾನ ಕೀ ಜೈ. ಭವ್ಯವಾದ ನಗರ ಅಯೋಧ್ಯ ಪಟ್ಟಣ, ಮನುನಿರ್ಮಿತವಾದಂತಹ ನಗರ. ಅದಕ್ಕೆ ರಾಜ ದಶರಥ ದೊರೆ, ಪ್ರಾಯ ಪ್ರಬುದ್ಧನಾದಂತಹ ದಶರಥನಿಗೆ ಸಕಲ ಸಂಪತ್ತು ತುಂಬಿತ್ತು. ಇಂದ್ರನಂತೆ ಆ ಪುರವನ್ನ ಧರ್ಮಪುರಿ ಎಂಬುದಾಗಿ, ರಾಷ್ಟ್ರವರ್ಧನ ಎಂಬ ನಾಮವನ್ನು ಹೊತ್ತು ಚಕ್ರವರ್ತಿ ಪದವಿಯನ್ನು ಹೊತ್ತಂತ ದಶರಥನ ಕೀರ್ತಿ ದಶದಿಕ್ಕುಗಳಿಗೆ ಇತ್ತು. ಹಾಗಾಗಿ ಅವನನ್ನು ದಶರಥ. ಅವನ ಕೀರ್ತಿ ದಶದಿಕ್ಕುಗಳಿಗೂ ಹರಡಿರೋಣ, ಅವನನ್ನು ದಶರಥ ಅಂತ ಕರೆದಿದ್ರು. ಅಂತ ಸಾಮರ್ಥ್ಯವುಳ್ಳವ, ಸತ್ಯ, ಧರ್ಮ, ನೀತಿ, ಅಹಿಂಸೆ, ನ್ಯಾಯ ಈ ಮೂಲಕವಾಗಿ ತನ್ನ ಭವ್ಯವಾದಂಥ ರಾಜ್ಯವನ್ನು ಕಟ್ಟಿದ್ದ. ಶ್ರೀಹರಿಯ ಅನುಗ್ರಹ ಪ್ರಾಪ್ತಿಯಾಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಸುಖ ದುಃಖ ಎಂಬ ದ್ವಂದ್ವವನ್ನು ಸಮಾನವಾಗಿ ತಿಳ್ಕೊಂಡಿದ್ದ. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ. ಪರಮಾತ್ಮ ಗೀತೆಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣವನ್ನು ಮಾರ್ಗದರ್ಶನ ಮಾಡ್ತಾನೆ. ಸುಖದಲ್ಲಿ ದುಃಖದಲ್ಲಿ ಲಾಭದಲ್ಲಿ ಅಲಾಭದಲ್ಲಿ ಜಯ ಅಪಜಯ ಮಾನ ಸಮ್ಮಾನದಲ್ಲಿ ಪರಿವರ್ತನೆ ಇಲ್ಲದಂತಹ ಸ್ಥಿತಿಯನ್ನು ಸ್ಥಿತಪ್ರಜ್ಞ ಲಕ್ಷಣ ದ್ವಿತೀಯ ಅಧ್ಯಾಯ ಗೀತೆಯನ್ನು ಮಾರ್ಗದರ್ಶನ ಮಾಡ್ತಾನೆ ಭಗವಂತ. ಸುಖ ದುಃಖದಲ್ಲಿ ಸಮಾನತ್ವವನ್ನು ತಿಳ್ಕೊಂಡು ಸತ್ವ ರಜ ತಮೋ ಗುಣಗಳನ್ನು ತ್ಯಜಿಸಿ, ಈ ಮೂರರಲ್ಲಿ ಯಾವುದನ್ನು ಸಹ ಹಚ್ಚಿಕೊಳ್ಳದೆ ಸತ್ವಗುಣ, ರಜೋಗುಣ, ತಮೋಗುಣ ಇದೇನು ಹೇಳ್ತದೆ ನೋಡಿ. ಸತ್ವಗುಣ ಹೇಳ್ತದೆ ನಂದು ನಿನಗೆ, ನಿಂದು ನಿನಗೆ, ಇದು ಸತ್ವಗುಣದ ಪರಿಚಯ. ರಜೋಗುಣ ಏನು ಹೇಳ್ತದೆ, ನಿಂದು ನಿನಗೆ,
ನಂದು ನನಗೆ. ತಮೋ ಗುಣ ಏನು ಹೇಳ್ತದೆ? ನಿಂದು ನನಗೆ, ನಂದು ನನಗೆ ಅಲ್ವೇ? ಇದನ್ನು ತ್ರಿಗುಣಗಳನ್ನು ದಾಟಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥವನ್ನು ಪಡೆಯುವುದಕ್ಕೋಸ್ಕರವಾಗಿ ಅನಿರುದ್ಧ, ಸಂಕರ್ಷಣ, ನಾರಾಯಣ, ವಾಸುದೇವ ಭಗವಂತನ ದಿವ್ಯವಾದ ಪಂಚನಾಮವನ್ನು ಸ್ಮರಣೆ ಮಾಡ್ತಾ ಕಾಮ, ಕ್ರೋಧ, ಲೋಭ, ಮದಮಾತ್ಸರ್ಯಗಳೆಂಬ ಅರಿಷಡ್ವರ್ಗವನ್ನು ದೂರವಾಗಿಸಿ ಸಪ್ತ ವ್ಯಸನಗಳಿಂದ ಮುಕ್ತನಾಗಿ ಅಷ್ಟ ಮದಗಳನ್ನು ಮೆಟ್ಟಿ ನವವಿಧ ಭಕ್ತಿಯಿಂದ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ನವವಿಧ ಭಕ್ತಿಯಿಂದ ಒಡಗೂಡಿ ಕಾಲ ಕಳೆಯುವಂತಹ ದಶರಥ ತನ್ನ ರಾಜ್ಯವನ್ನು ಸುಂದರವಾಗಿಸಿ ಇಂದ್ರನ ಧರ್ಮಪುರಿಯಂತೆ ಕಟ್ಟಿಕೊಂಡು ರಾಷ್ಟ್ರವರ್ಧನ ಎಂಬ ನಾಮ ಆತನಿಗಿತ್ತು. ಸಭಾಂಗಣವು ಸಮೃದ್ಧಿಯಾಗಿತ್ತು. ಕವಿ, ಭಟ್ಟ, ಹಾಸ್ಯಕಾರರು, ಸಂಗೀತಕಾರರು, ಹಾಗೆ ಕೀರ್ತನ ಆಸ್ಥಾನ ಸಂಗೀತಕಾರರು, ಆಸ್ಥಾನ ಕೀರ್ತನಕಾರರು, ಹೀಗೆ ಸಮೃದ್ಧಿಯಾಗಿ ತುಂಬಿರುವಂಥ ದಶರಥನ ಆ ಸಭಾಭವನ, ಚತುರಂಗದಳ, ಆನೆ, ತುರಗ, ರಥ, ಆಮೇಲೆ ಪದಾತಿ ಅಂದರೆ ಕಾಲಾಳು, ಪದದಲ್ಲಿ ಕಾಲಲ್ಲಿ ನಡ್ಕೊಂಡು ಹೋಗಿ ಪದಾತಿಗಳು ಅಂತಾರೆ. ಹೀಗೆ ಅವೆಲ್ಲ ಸಮೃದ್ಧಿಯಾಗಿದ್ದಂಥ ವ್ಯವಸ್ಥೆಯಲ್ಲಿ ಗುಪ್ತಚಾರರಿದ್ದಾರೆ. ಸಾಮ, ದಾನ, ದಂಡ, ಭೇದ ಎಂಬ ಚತುರೋಪಾಯವನ್ನು ಅರಿತಂತಹ ಗುಪ್ತಾಚಾರರಿಂದ ಒಡಗೂಡಿರುವಂಥ ಅವನ ಸಾಮ್ರಾಜ್ಯ, ಅವನ ವೈಭವವಾದ ಅಯೋಧ್ಯ ನಗರ ಅಷ್ಟೊಂದು ಸಮೃದ್ಧಿಯಾಗಿರೋಣ. ಅಯೋಧ್ಯ ನಾಮ ನಗರಿ, ನಗರಿ ಮನು ನಿರ್ಮಿತ ನಗರಿ. ಕೋಸಲ ಜನಪದ ವಾಸವಾಗಿರುವ, ಕೋಶಧಾನ್ಯ ಸಮೃದ್ಧಿ ತುಂಬಿರುವ, ಭೂಸುರರ ಆಶೀರ್ವಾದವಿ ಪುರ ಮೆರೆಯುವುದೋ ಆ ಸರಯೂ ತೀರ. ಅಯೋಧ್ಯ ನಾಮ ನಗರಿ, ನಗರಿ ಮನು ನಿರ್ಮಿತ, ಮನು ನಿರ್ಮಿತ, ಮನು ನಿರ್ಮಿತ ನಗರಿ. ಇಷ್ಟೊಂದು ಭವ್ಯವಾದಂಥ ನಗರ ದಶರಥನ ಆ ದಿವ್ಯವಾದಂಥ ಅಯೋಧ್ಯ ಪಟ್ಟಣ ಧರ್ಮಪುರಿಯಂತೆ. ಇರಿಯಲ್ಕೆ ವೈರಿಗಳಿಲ್ಲ, ದಾನ ಕೊಡುವಲ್ಕೆ ದಾನಾರ್ಥಿಗಳಿಲ್ಲ. ಯಾರಿಗಾದರೂ ಕೈ ಎತ್ತಿ ದಾನ ಕೊಡೋಣ ಅಂತ ದಾನ ಪಡೆಯುವವರೇ ಇಲ್ಲ. ಅಷ್ಟೊಂದು ಸಮೃದ್ಧಿ. ವೈರಿಗಳಿಲ್ಲ. ಅವನ ರಾಜ್ಯದಲ್ಲಿ ಎಷ್ಟೊಂದು ಸುಭಿಕ್ಷೆ ಇತ್ತು. ಯಾಕಂದರೆ ಅವನ ಮಂತ್ರಿಗಳು ಯಾರು? ಬ್ರಹ್ಮ ಋಷಿಗಳು. ವಸಿಷ್ಠ, ಜಾಬಾಲ, ಕಶ್ಯಪ ಇವರೆಲ್ಲ ಬ್ರಹ್ಮ ಋಷಿಗಳು. ದಶರಥನಿಗೆ ಮಾರ್ಗದರ್ಶನ ಮಾಡುವವರು ಮಂತ್ರಿಗಳು. ಇನ್ನು ಅರ್ಥಮಂತ್ರಿಗಳು ಬೇರೆ. ದೃಷ್ಟಿ, ಜಯಂತ, ಜಯಪಾಲ, ಸುಮಂತಾದಿಗಳು ಅಷ್ಟ ಅವರು ವಿತ್ತ ಮಂತ್ರಿಗಳು. ಬ್ರಹ್ಮ ಋಷಿಗಳು ದಶರಥನಿಗೆ ಮಾರ್ಗದರ್ಶನ ಮಾಡುವವರು. ವಸಿಷ್ಠರ ಧರ್ಮದಂಡದ ಅಡಿಯಲ್ಲಿ ದಶರಥನ ರಾಜದಂಡ. ಹೀಗೆ ಇತ್ತು ನಿಯಮ. ನಮ್ಮ ಪರಂಪರೆ ಧರ್ಮದಂಡದ ಅಡಿಯಲ್ಲಿ ಎಲ್ಲಿಯವರೆಗೆ ರಾಜದಂಡ ಇತ್ತೋ ಅಲ್ಲಿಯವರೆಗೆ ನಮ್ಮ ದೇಶ ಅತಿ ವೈಭವವಾಗಿ ಸುಭಿಕ್ಷೆ, ಶಾಂತಿ, ನೆಮ್ಮದಿಯಿಂದ ನಡೆದಂಥ ಇತಿಹಾಸ ಪುಟಗಳು ಕಂಡು ಬರ್ತಾ. ಹಾಗೆ ಇಲ್ಲಿ ದಶರಥನ ಆ ದಿವ್ಯವಾದಂಥ ರಾಜದಂಡ ಧರ್ಮದಂಡದ ಅಡಿಯಲ್ಲಿತ್ತು. ವಸಿಷ್ಠರ ಧರ್ಮದಂಡದ ಅಡಿಯಲ್ಲಿ ದಶರಥನ ರಾಜದಂಡ, ವಸಿಷ್ಠರ ಧರ್ಮದಂಡದ ಅಡಿಯಲ್ಲಿ ರಾಮನ ಕೋದಂಡ. ಹಾಗೆ ಇತಿಹಾಸ ಪುಟದಲ್ಲಿ ತೆಗೆದು ನೋಡಿ. ಸಮರ್ಥರ ಧರ್ಮದಂಡದ ಅಡಿಯಲ್ಲಿ ಸಾಮ್ರಾಟ್ ಛತ್ರಪತಿ, ಹಿಂದೂ ಸಾಮ್ರಾಟ್ ಛತ್ರಪತಿ ಶಿವಾಜಿಯ ರಾಜದಂಡ. ವಿದ್ಯಾರಣ್ಯರ ಧರ್ಮದಂಡದ ಅಡಿಯಲ್ಲಿ ಹುಕ್ಕಬುಕ್ಕರ ರಾಜದಂಡ.
ವ್ಯಾಸತೀರ್ಥರ ಧರ್ಮದಂಡದ ಅಡಿಯಲ್ಲಿ ಕೃಷ್ಣದೇವರಾಯನ ರಾಜದಂಡ. ಎಲ್ಲಿಯವರೆಗೆ ಈ ಭೂಮಂಡಲದಲ್ಲಿ ಇತಿಹಾಸ ಪುಟಗಳು ಈ ರೀತಿ ನಡ್ಕೊಂಡು ಬಂದಿದೆಯೋ, ಧರ್ಮದಂಡದ ಅಡಿಯಲ್ಲಿ ರಾಜದಂಡ ಇರೋವರೆಗೆ ಸುಭಿಕ್ಷೆ, ಶಾಂತಿ, ನೆಮ್ಮದಿ ಇವೆಲ್ಲವೂ ಸಮಾಜ ಕಂಡುಕೊಂಡು ಬಂದಿದೆ. ಈಗ ಧರ್ಮ ದಂಡಕ್ಕಾಗಿದೆ ಅಲ್ವೇ? ಇಂತಹ ಒಂದು ಚಿತ್ರಣ ಇವತ್ತು ನಮ್ಮಿಂದ ಸಾಕಷ್ಟು ದೂರ ಹೋಗಿಬಿಟ್ಟಿವೆ. ಹಿಂದೆಲ್ಲ ಮಂತ್ರಿಗಳಾಗಬೇಕಾದ್ರೆ ಬ್ರಹ್ಮ ಋಷಿಗಳಾಗಬೇಕಾಗಿತ್ತು. ಈಗ ನಮಗೆ ಮಂತ್ರಿಗಳಾಗಬೇಕಾದ್ರೆ ಬ್ರಹ್ಮ ಋಷಿಗಳೇ ಆಗಬೇಕಂತೇನಿಲ್ಲ. ಬ್ರಹ್ಮ ರಾಕ್ಷಸರಾದರೂ ಆಗ್ತದೆ, ಒಂದು ಓಟ್ ಜಾಸ್ತಿ ಬಿದ್ದರೆ ಆಯ್ತು ಅಷ್ಟೇ ಅಲ್ವೇ? ಇಂಥ ಒಂದು ಚಿಂತನೆ ಸಮಾಜದಲ್ಲಿ ಬರ್ತಾ ಇದೆ. ದಶರಥನಿಗೆ ಸಕಲ ಸಂಪತ್ತು ವೈಭವ ಎಲ್ಲ ಇತ್ತು. ಹಿಂದೆಲ್ಲ ಮಂತ್ರಿಗಳನ್ನು ಆಯ್ಕೆ ಮಾಡೋ ಕ್ರಮ ಬಹಳ ಸರಳವಾಗಿತ್ತು, ಬಹಳ ಸುಲಭವಾಗಿತ್ತು. ಒಬ್ಬ ರಾಜನಿಗೆ ವಿತ್ತ ಮಂತ್ರಿ, ಹಣಕಾಸಿನ ಮಂತ್ರಿಯ ಪದವಿಗಾಗಿ ಅವಶ್ಯಕತೆ ಇದ್ದಿತ್ತು. ಪ್ರಕಟಣೆ ಕೊಟ್ಟ, ಹಣಕಾಸಿನ ಮಂತ್ರಿಗಾಗಿ ಇಬ್ಬರು ಬಂದಿದ್ದ, ತಮ್ಮ ಹೆಸರನ್ನು ನೋಂದಣಿ ಮಾಡಿದ್ದಾರೆ. ರಾಜ ಅದನ್ನು ಪರೀಕ್ಷೆ ಮಾಡಬೇಕಲ್ಲ, ಇವರೇನು ಬುದ್ಧಿವಂತಿಕೆ ಇದೆ ಅಂತ. ಅದಕ್ಕಾಗಿ ಅವ ಏನು ಮಾಡಿದ, ಇಬ್ಬರಿಗೂ ಒಂದೊಂದು ಡಬ್ಬಿ ಕೊಟ್ಟ. ಡಬ್ಬಿ ಒಳಗೆ ಒಂದೊಂದು ಚೀಟಿ ಇಟ್ಟು, ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ತನ್ನ ಮಗಳ ಮನೆ ಇದೆ, ಇದನ್ನು ಆಕೆಗೆ ಕೊಟ್ಟು ಆಕೆಯಿಂದ ಮತ್ತೆ ವಾಪಸ್ ಮುಟ್ಟಿದೆ ಅಂತ ನಮಗೆ ಆ ವಾರ್ತೆ ಬಂದು ಮುಟ್ಟಬೇಕು. ಹಾಗಾಗಿ ಇಬ್ಬರನ್ನು ಪ್ರತ್ಯೇಕವಾದ ರಸ್ತೆಯಲ್ಲಿ ಕಳಿಸಿಕೊಟ್ಟ ರಾಜ. ವಿತ್ತ ಮಂತ್ರಿಗೆ ಬೇಕಾಗಿತ್ತು. ಇಬ್ಬರು ಹೋಗಿ ಮಗಳ ಮನೆಯಲ್ಲಿ ಆ ಡಬ್ಬಿಯನ್ನು ಮುಟ್ಟಿಸಿ, ಇಂಥವನ ಕೈಯಲ್ಲಿ 40 ಚಕ್ಲಿ ಬಂದಿದೆ, ಇಂಥವನ ಕೈಯಲ್ಲಿ 30 ಚಕ್ಲಿ ಬಂದಿದೆ ಅಂತ ಡಬ್ಬಿಯೊಳಗೆ ಬಂದಿತ್ತು. ಚಕ್ಲಿ ಇಟ್ಟು ಅದನ್ನು ತಂದು ಪ್ರಭುಗಳಿಗೆ ಮುಟ್ಟಿಸಿದರು. ಇವನನ್ನು ಕೇಳಿದ, 30 ಚಕ್ಲಿಗೆ ಕಳುಹಿದ್ದು ಇವಳ ಕೈಯಲ್ಲಿ ಕೊಟ್ಟಿದ್ದು 30 ಚಕ್ಲಿ ಬಂದಿದೆ ಅಂತ. ರಾಜರಿಗೆ ಕೇಳಿದರು, ಅಲ್ಲಯ್ಯ ಕೊಟ್ಟಿದ್ದು 40 ಆಗಿತ್ತು, 30 ವಾಪಸ್ ಮುಟ್ಟಿದೆ ಅಂತ ಉತ್ತರ ಬಂದಿದೆ. ಹೌದು ಪ್ರಭುಗಳೇ, ನಂದು 10% ಅಂದ. ಇವ 40ಕ್ಕೆ 41 ಕೊಟ್ಟಿದ್ದಾನಲ್ಲ, ಅವನನ್ನು ಕೇಳಿದ, ಪ್ರಭುಗಳೇ ನಾನು ತಿಂದಿದ್ದೇನೆ, ಚಕ್ಕುಲಿಯ ಹೊರಗಿಂದ ಒಂದೊಂದೇ ಸುತ್ತು ತಿಂದೆ ಅಂದ. 40ಕ್ಕೆ 40 ಬರೋಬರಿ ಉಂಟು ಅಲ್ವೇ? ಇದು ಬುದ್ಧಿವಂತಿಕೆ ಅಂತ. ತಿನ್ನೋದು ಚೆನ್ನಾಗಿ ತಿನ್ನಬೇಕು, ಜಮಾ ಖರ್ಚು ಲೆಕ್ಕಕ್ಕೆ ಬರೋಬರಿ ಇರಬೇಕು, ಇದಕ್ಕೆ ಬುದ್ಧಿವಂತಿಕೆ ಅನ್ನೋದು. ದೃಷ್ಟಿ, ಜಯಂತ, ಸುಮಂತಾದಿಗಳು ವಿತ್ತ ಮಂತ್ರಿಗಳು. ಸಮೃದ್ಧಿಯಾದಂಥ ಎಲ್ಲ ವ್ಯವಸ್ಥೆಯಲ್ಲಿ ದಶರಥನಿಗೆ ಅನುಕೂಲವಾದಂಥ ವಿವಾಹದ ವ್ಯವಸ್ಥೆ. ಪ್ರಾಯಪ್ರಬುದ್ಧನಾದಂಥ ದಶರಥನಿಗೆ ಕೋಸಲ ದೇಶದ ಕೋರಿಯಾದಂಥ ಕೌಸಲ್ಯೊಡನೆ ವಿವಾಹವಾಯಿತು. ಕೇಕಯದ ಕುವರಿ ಕೈಕಿಯೊಡನೆ ವಿವಾಹವಾಗ್ತದೆ. ಮಗಧ ಪುತ್ರಿ ಸೌಮಿತ್ರಿಯೊಡಗೂಡಿ ವಿವಾಹವಾಗ್ತದೆ. 3 ರಾಣಿಯರು ಅರಮನೆಯಲ್ಲಿ. ಸ್ವರ್ಗಕ್ಕಿಂತಲೂ ಹೆಚ್ಚು ವೈಭವವನ್ನು ಅನುಭವಿಸ್ತಾ ಇದ್ದಾನೆ ದಶರಥ. ಬೆಚ್ಚನ ಮನೆ ಇರಲು, ನೆಚ್ಚಿನ ಮಡದಿರಲು, ತನ್ನಿಚ್ಛೆಯಿಂದ ಇರುವ ಸುತನಿರಲು, ನಿನ್ನ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂದಿದ್ದಾರೆ ಅಲ್ವೇ? ಹಾಗೆ ದಶರಥನಿಗೆ ಯಾವ ಕೊರತೆ ಇಲ್ಲ, ಆದರೆ ಸಂತತಿ ಇಲ್ಲದ ಕೊರತೆ. 3 ರಾಣಿಯರಲ್ಲೂ 3ರಲ್ಲಿಯೂ ಸಹ ಸಂತತಿ ಆಗಲಿಲ್ಲ. ಸಕಲ ವೈಭವ ಇದ್ದರೂ ಸಹ ಸಂತಾನವಿಲ್ಲದ ಕೊರತೆಯಿಂದ ರಾಜ ಕೊರಗ್ತಾ ಇದ್ದ. ಅದಕ್ಕೆ ದಾಸರಂತಾರೆ, ಮಕ್ಕಳಿಲ್ಲದ ಸೀರಿಯೋ ಕೊಳೆತ ತೆಂಗಿನ ತೂರಿಯೋ, ಮಕ್ಕಳಿಲ್ಲದ ಸೀರಿಯೋ ಕೊಳೆತ ತೆಂಗಿನ ತೂರಿಯೋ, ಒಕ್ಕಲಿಲ್ಲದ ಊರು ಒಕ್ಕಲಿಲ್ಲದ ಊರು
ಹೇಳಿ ಮತ್ತಿದನ ಮಕ್ಕಳಿಲ್ಲದ ಸಿರಿಯು ಒಳೆತ ತೆಂಗಿನ ತೋರಿಯು. ಸಂತತಿ ಇಲ್ಲದ ಕೊರಗಿನಲ್ಲಿ ರಾಜ ಕಾಲ ಕಳೀತಾ ಇದ್ದಾನೆ ದಶರಥ ಚಕ್ರವರ್ತಿ. ಸಮಸ್ತ ವೈಭವ ಇದ್ದರೇನು, ಶವಕ್ಕೆ ಇಕ್ಕಿದ ಆಭರಣದಂತೆ ತನ್ನ ಜೀವನ ಅಂದುಕೊಂಡ. ಕುರುಡನಿಗೆ ಕನ್ನಡಿಯ ಯಜಮಾನಿಕೆಯನ್ನು ಕೊಟ್ಟರೆ ಏನು ಪ್ರಯೋಜನ ಅಂದುಕೊಂಡ. ಎಲ್ಲ ಸಂಪತ್ತು ವೈಭವ ಇದೆ, ಮಕ್ಕಳಿಲ್ಲದ ಕೊರತೆ ಸದಾ ಅವನನ್ನು ಕಾಡ್ತಾ ಇದೆ. ನಿಜ, ಮನುಷ್ಯನಿಗೆ ಪ್ರತಿ ಜೀವನದಲ್ಲಿ ಉಂಟು. ಸಪ್ಪೆ ಮೆಲುವಾಗ ಉಪ್ಪಿನ ಚಿಂತೆ, ಉಪ್ಪು ದೊರಕಿದರೆ ಸೊಪ್ಪಿನ ಚಿಂತೆ, ಸೊಪ್ಪು ದೊರಕಿದರೆ ತುಪ್ಪದ ಚಿಂತೆ, ತುಪ್ಪವೇ ದೊರಕಿದರೆ ಕೊಪ್ಪರಿಗೆಯ ಚಿಂತೆ. ಅವರವರ ಚಿಂತೆ ಅವರವರಿಗಿರಲೋ, ನಿನ್ನ ನಾಮದ ಚಿಂತೆ ಎನಗಿರಲೋ. ಸಿರಿ ಪುರಂದರ ವಿಠಲ ಅನುಗಾಲವು ಚಿಂತೆ ಜೀವಕ್ಕೆ, ಅನುಗಾಲವು ಚಿಂತೆ ಜೀವಕ್ಕೆ. ಮನದೋಳು ರಂಗನ, ಮನದೋಳು ರಂಗನ ನೆನೆಯುವ ತನಕ, ಮನದೋಳು ರಂಗನ ನೆನೆಯುವ ತನಕ, ಅನುಗಾಲವು ಚಿಂತೆ ಜೀವಕ್ಕೆ. ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದಿರೆ ಚಿಂತೆ. ಮಕ್ಕಳಾದರೂ ಚಿಂತೆ, ಮಕ್ಕಳಿಲ್ಲದ ಚಿಂತೆ. ಅನುಗಾಲವು ಚಿಂತೆ ಜೀವಕ್ಕೆ. ಮನದೋಳು ರಂಗನ, ಮನದೋಳು ರಂಗನ ನೆನೆಯುವ ತನಕ, ಅನುಗಾಲವು ಚಿಂತೆ ಜೀವಕ್ಕೆ. ರಘುರಾಮಚಂದ್ರ ಭಗವಾನಗಿ ಮನುಷ್ಯನಿಗೆ ಜೀವನದಲ್ಲಿ ಎಲ್ಲಾ ಪ್ರವೃತ್ತಿಯಲ್ಲಿ ಚಿಂತೆ ಉಂಟು. ಚಿತಾಯಾಶ್ಚ ಚಿಂತಾಯಾಶ್ಚ ಏಕ ಬಿಂದು ವಿಶೇಷತಃ. ಚಿತಾ ದಹತಿ ನಿರ್ಜೀವಂ, ಚಿಂತಾ ದಹತಿ ಸಜೀವಂ. ಚಿಂತೆ ಅನ್ನೋದು ಒಂದು ಬಿಂದುವಿನ ಅಂತರ. ಆ ಬಿಂದು ತೆಗೆದರೆ ಚಿತೆ, ಬಿಂದು ಹಚ್ಚಿದರೆ ಚಿಂತೆ. ಚಿತಾಯಾಶ್ಚ ಚಿಂತಾಯಾಶ್ಚ ಏಕ ಬಿಂದು, ಒಂದೇ ಬಿಂದುವಿನ ಅಂತರ. ಆದರೆ ಚಿತೆ ನಿರ್ಜೀವ ವಸ್ತುವನ್ನು ಸುಡುತ್ತದೆ, ಚಿಂತೆ ಸಜೀವವನ್ನು ಸುಡುತ್ತದೆ. ಅದಕ್ಕಾಗಿ ದಶರಥನಿಗಾದ ಸ್ಥಿತಿ ಅದು. ನೋಡಿ, ನಮ್ಮ ನಿತ್ಯ ಜೀವನದಲ್ಲಿ ನೋಡ್ತೀವಿ, ಒಂದು ದಿವಸ ಸಪ್ಪೆ ಊಟ ಆಯಿತು ಅಂದರೆ, ಸಪ್ಪೆ ಊಟ ಚಲೋ ಸ್ವಲ್ಪ ಉಪ್ಪಿದ್ರೆ ಚಲೋ ಆಗಿತ್ತು ಅಂತ. ಉಪ್ಪು ಬಂತು ಅನ್ನೋಣ, ಇದಕ್ಕೆ ಸ್ವಲ್ಪ ತರಕಾರಿ ಇದ್ದರೆ ಚೆನ್ನಾಗ್ತಿತ್ತು ಅಂತ. ತರಕಾರಿ ಬಂತು ಅನ್ನೋಣ, ಇದ್ರ ಮೇಲೆ ಸ್ವಲ್ಪ ತುಪ್ಪದ ಹೋಗರೆ ಬಿದ್ದರೆ ಚೆನ್ನಾಗ್ತಿತ್ತು ಅಂತ, ಅಲ್ವೇ? ಹಾಗಾಗಿ ಸರಪಳಿಯ ಕೊಂಡಿ ಇದ್ದ ಹಾಗೆ ಚಿಂತೆ ಅನ್ನೋದು. ದಶರಥನಿಗೆ 3 ರಾಣಿಯರಿದ್ದರೂ ಸಂತತಿ ಇಲ್ಲದ ಕಾರಣ ಅದೊಂದು ದಿನ ಕನ್ನಡಿಯ ಮುಂದೆ ನಿಂತ ಅಲಂಕಾರಕ್ಕಾಗಿ. ನೆರೆಗೂದಲುಗಳು ಕಂಡವಂತೆ, ಕೂದಲು ಬೆಳ್ಳಗಾದದ್ದನ್ನು ಕಂಡ. ಇನ್ನು ನನಗೆ ಸಂತತಿ ಆಗುವುದಿಲ್ಲ ಅಂತ ನಿರ್ಣಯ ಮಾಡಿಕೊಂಡ. ಇವೆಲ್ಲ ಶರೀರದ ಪರಿವರ್ತನೆಗಳು. ಬಾಲ್ಯ, ಕೌಮಾರ, ಯೌವನ, ವಾರ್ಧಿಕ್ಯ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮೋಹಿಯತಿ. 2ನೇ ಅಧ್ಯಾಯದಲ್ಲಿ ಭಗವಂತ ಮಾರ್ಗದರ್ಶನ ಮಾಡ್ತಾನೆ ಅರ್ಜುನನಿಗೆ. ಶರೀರದ ಪರಿವರ್ತನೆ
ಹಂತ ಹಂತ ಆಗ್ತಾ ಇರ್ತದೆ. ಅದಕ್ಕೆ ನಮ್ಮ ನೋಡಿ ಸಾವು ಒಮ್ಮೆಲೆ ಬರೋದಲ್ವಂತೆ, ಹಂತ ಹಂತವಾಗಿ ಬರ್ತದಂತೆ. ನಮಗೆ ಗೊತ್ತಾಗ್ತದೋ? ಗೊತ್ತಾಗ್ತದೆ ಅಂತಾರೆ ಜ್ಞಾನಿಗಳು. ನೋಡಿ 40 ದಾಟುವಾಗಲೇ ಯಮನ ಮೊದಲನೇ ನೋಟಿಸ್ ನಮಗೆ ಬರೋದಂತೆ. ಆಗಲೇ ಬಂತು ಚಾಲೀಸು ಅಲ್ವೇ, ಹಿಂದಿಯಲ್ಲಿ ಚಾಲೀಸ್ ಅಂತಾರೆ. ಶರೀರದ ಪರಿವರ್ತನೆ ಪ್ರಾರಂಭ ಆಗೋದು 40ಕ್ಕೆ. ಆದರೆ ಆಗ ನಮ್ಮಲ್ಲಿ ಯೌವನ ಇರ್ತದೆ, ಶರೀರದಲ್ಲಿ ಶಕ್ತಿ ಇರ್ತದೆ. ಈ ನೋಟಿಸನ್ನು ನಾವು ಧಿಕ್ಕಾರ ಮಾಡ್ತೀವಿ. ಆಗ ಯಮ ಒಂದು ರಿಜಿಸ್ಟ್ರ್ ಕಳಿಸ್ತಾನೆ. ಅದು ಬಂದು ಕಿವಿ ಬುಡದಲ್ಲಿ ಬಂದು ಹೇಳೋದಂತೆ, ನಾನು ಬಂದೆ ಅಂತ. ಆಗ ನೆರೆಗೂದಲುಗಳೆಲ್ಲ ಪ್ರಾರಂಭ ಆಗ್ತದೆ. ಕೂದಲು ಬೆಳೆಯೋದಾಗೋದು ಪ್ರಾರಂಭ ಆಗೋದು ಎಲ್ಲಿಂದ ಅಂದರೆ ಕೆನ್ನೆಗೂದಲಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ನೋಡಿ, ಯಾರ್ಯಾರು ಕೆನ್ನೆಗೂದಲೆಲ್ಲ ಬೆಳೆದಾಗಲಿ ಪ್ರಾರಂಭ ಆಗಿದೆ, ಅಲ್ಲಿ ಯಮನ 2ನೇ ನೋಟಿಸ್ ಬಂದಿದೆ ಅಂತ ತಿಳ್ಕೊಳ್ಬೇಕು. ಅರ್ಜೆಂಟ್ ಇದ್ದರೆ ಪಕ್ಕದಲ್ಲಿ ಕೇಳ್ಕೊಳ್ಳಿ, ಇಲ್ಲಿದ್ದರೆ ನಾಳೆ ಕನ್ನಡಿ ಮುಂದೆ ಹಲುಜ್ವಾದ ಅಂತ ಗೊತ್ತಾಗ್ತದೆ. ಆದರೆ ಯಮನಿಗೂ ಮೋಸ ಮಾಡೋ ವ್ಯವಸ್ಥೆ ಒಬ್ಬ ಮನುಷ್ಯ ಈಗ ಕಂಡ್ಕೊಂಡ್ಬಿಟ್ಟಿದ್ದಾನೆ ಅಲ್ವೇ. 80 ವಯಸ್ಸಿನ ಮುದುಕ ಮಂಡೆ ಕಪ್ ಮಾಡ್ಕೊಂಡು ಹೊರತು ಪೇಟೆಗೆ ಬರೋದಿಲ್ಲ ಅಲ್ವೇ. ಯಮನಿಗೂ ಮೋಸ ಮಾಡಿಬಿಟ್ರು. ಎಷ್ಟು ಮೋಸ ಮಾಡಿದ್ರೆ ಒಳಗೆ ನಾನು ಇದ್ದೇನೆ ಅಂತ ಒಂದು 2 ದಿವಸ 4 ದಿವಸಕ್ಕೆ ಬರ್ತಾ ಇರ್ತದೆ ಬಿಳಿಗೋದು. ಇದು ಯಮನ ನೋಟಿಸು, ಇದು ರಿಜಿಸ್ಟರ್ ನೋಟಿಸು. ಏರ್ ಡ್ರೈವ್ ಬಂದುಬಿಡ್ತು. ಆಗ ಯಮನಿಗೂ ಮೋಸ ಮಾಡಿಬಿಟ್ರು. ಅದಕ್ಕಾಗಿ ಯಮ ಇನ್ನೊಂದು ನೋಟಿಸ್ ಕಳಿಸಿದ. ಕಣ್ಣು ಕಾಣೋದಿಲ್ಲ, ಬೆನ್ನು ಬಾಗ್ತದೆ. ಸಾಗರದ ತೆರೆಯಂತೆ ಸಾವು ಹುಟ್ಟಿರಲಾಗಿ, ಅದನ್ನು ದಾಸರಂತಾರೆ ಜನಮನಕ್ಕೆ. ಸಾವು ಮೇಲೆ ಬರೋದಲ್ಲಪ್ಪ. ನೋಡಿ, ಸಮುದ್ರದಲ್ಲಿ ಒಂದು ತೆರೆಗಳು ನಂತರ ಒಂದು ತೆರೆಗಳು ಹೇಗೆ ಬರ್ತಾವೋ ಹಾಗೆ ಮೃತ್ಯು ನಮ್ಮನ್ನು ಹಂತ ಹಂತವಾಗಿ ಕಬಳಿಸ್ತಾ ಇರ್ತದೆ. ಅದಕ್ಕಾಗಿ ಶಿವಶರಣರಂತಾರೆ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮನ. ಯಾವಾಗ ದೇವ್ರ ಸೇವೆ ಮಾಡೋದಂತೆ? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಮುಪ್ಪಿನಿಂದ ಒಪ್ಪ ಒಳಿಯುವ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯುವ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮನ. ಮೃತ್ಯು ಮೇಲೆ ಬರೋದಲ್ಲ, ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತದೆ. ಕ್ಷಣ ಕ್ಷಣಕ್ಕೂ ನಮ್ಮ ಶರೀರದ ವ್ಯವಸ್ಥೆ ಬದಲಾವಣೆ ಆಗ್ತಾ ಹೋಗ್ತದಲ್ವೇ. ಸಾಗರದ ತೆರೆಯಂತೆ ಸಾವು ಹುಟ್ಟಿರಲಾಗಿ, ಸಾಗರದ ತೆರೆಯಂತೆ ಸಾವು ಹುಟ್ಟಿರಲಾಗಿ, ಭೋಗ ಭಾಗ್ಯಗಳೆಂದೋ ಬಳಲಲೇಕೋ. ನಾಗಪೆಡೆ ನೆರಳಲ್ಲಿ ನಡಗೋ ಕಪ್ಪೆಯ ತೆರ, ಕೂಗಿ ಚೀರಿದರೆ ನಿನ್ನಾರ ಕೇಳುವರೋ. ಉಬ್ಬದಿರೋ ಉಬ್ಬದಿರೋ ಎಲೆ ಮಾನವ, ಉಬ್ಬದಿರು ಉಬ್ಬದಿರು ಎಲೆ ಮಾನವ, ಉಬ್ಬದಿರು ಉಬ್ಬದಿರು ಎಲೆ ಮಾನವ. ಹೆಬ್ಬುಲಿಯಂತೆ ಯಮ ಒಬ್ಬಿಡುತ್ತ ಕಾದಿರುವ, ಹೆಬ್ಬುಲಿಯಂತೆ ಯಮ ಒಬ್ಬಿಡುತ್ತ ಕಾದಿರುವ. ಉಬ್ಬದಿರೋ 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 ಎಲೆ ಮಾನವ. ರಘುರಾಮಚಂದ್ರ ಭಗವಾನಗಿ ಜಯ. ಮಧ್ಯ ಮಧ್ಯ ಈ ಸಂಕೀರ್ತನೆ ನಾಮಸ್ಮರಣೆ ಹೇಳ್ತಾ ಹೇಳ್ತಾ ಕತೆ ಮುಂದೆ ತಗೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ಈಗಲೇ ಒಂದು 8 ಆಕಳಿಕೆ ಕಂಡ್ವಿ ಸಭೆಯಲ್ಲಿ. ನೀವು ಬೇಕಾದ ಮಧ್ಯಾಹ್ನದೊಳಗೆ ಹರಿಕತೆ ಇಟ್ಟುಕೊಳ್ಳಿ. ಹರಿಕಥೆ ಪ್ರಾರಂಭ ಆಗಿ ಒಂದು ಅರ್ಧ ಗಂಟೆ ಒಳಗೆ ಸಭೆಯಿಂದ ಒಂದು 10 ಆಕಳಿಕೆ ಬರೆದಿದ್ರೆ ಹರಿಕಥೆಯೇ ಅಲ್ಲ ಅದು, ಅಷ್ಟೊಂದು ವ್ಯವಸ್ಥೆ ಉಂಟು. ರಾತ್ರಿ ಮಧ್ಯರಾತ್ರಿ 2020 ನೋಡೋರು ಇರ್ತಾರೆ. ಆಕಳಿಕೆಯೂ ಇಲ್ಲ, ತೂಕಡಿಕೆಯೂ ಇಲ್ಲ, ಕಣ್ಣಿ ರೆಪ್ಪೆ ಇದೆ ಎಂಬುದಾಗಿ ಮರೆತು ನೋಡ್ತಾ ಇರ್ತಾರ್ರಿ. ಹರಿಕತೆ ಪ್ರಾರಂಭ ಆಗಿ ಇಲ್ಲೇ ಅಂತಲ್ಲ, ಪುರಂದರದಾಸ ಕಾಲದಲ್ಲೂ ಹಾಗೆ ಇತ್ತು. ಅದಕ್ಕಾಗಿ ಅವರೊಂದು ಹಾಡೆ ಕಟ್ಟಿಬಿಟ್ಟಿದ್ದಾರೆ. ನಿದ್ರೆ ಬಂದಿತದಕೋ ಅನಿರುದ್ಧನ ಸೇವೆಯೊಳು ವಿಘ್ನ ಮಾಡುವುದಕ್ಕೋ. ಹಾಗಾಗಿ ಮಧ್ಯ ಮಧ್ಯ ನಾಮಸ್ಮರಣೆ ಹೇಳ್ತಾ ಇದ್ದರೆ ಎಲ್ಲ ಆಫೀಸ್ಗಳು ಒಂದು ಸಾರಿ ಜಾಗೃತ ಆಗ್ತಾವೆ, ಮತ್ತದು ಕುಂಠಿತ ಆಗೋದ್ರೊಳಗೆ ಮತ್ತೊಂದು ಸಾರಿ ಜೈಕಾರ ಹಾಕಿದರೆ ಮತ್ತೆ ಹಾಗೆ ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ.
ಇದು ಹಿಂದಿನ ಮರ್ತು ಹೋಗ್ತದೆ, ಮುಂದೇನು ಗೊತ್ತಿರೋದಿಲ್ಲ, ಹೀಗಾಗ್ಬಿಡ್ತದೆ ಅಂತ ರಾಮಾಯಣದ ಕಥೆ ಅಲ್ವೇ. ಶಿಷ್ಯ ಕೇಳಿದಂತೆ ಮೇಷ್ಟ್ರ ಹತ್ರ, ಸರ್ ನಮಗೆ ದೇವ್ರು 2 ಕಿವಿ ಕೊಟ್ಟಿದ್ದು ಯಾಕೆ ಅಂತ. ಮೇಷ್ಟ್ರು ಹೇಳಿದರು, ಮಗು ಇವತ್ತು ಕೇಳಿದ ರಾಮಾಯಣವನ್ನು ಇಲ್ಲಿ ಕೇಳಿದ ಈಗ ಹೊರಗೆ ಹಾಕಿದರೆ ನಾಳೆ ಮತ್ತೆ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗ್ತಿದೆ, ಮಾರ್ಗ ಅಲ್ಲಿಂದ ಇಲ್ಲಿಗೆ ನೇರವಾಗಿರಲಿ ಅಂತ ಅಲ್ವೇ. ಭಗವಂತನ ವೈಭವವನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಬೇಕು ಅಂತ ನಿಯಮ. ಎಲ್ಲ ಪ್ರವೃತ್ತಿಯಲ್ಲಿ ಹೋಗುವಾಗ, ಬಾಗುವಾಗ, ತೇಗುವಾಗ, ತುಂಬಾಗ, ತಿಂಬಾಗ, ನಡೆಯುವಾಗ, ನುಡಿಯುವಾಗ, ನಿಂತಾಗ, ಕುಂತಾಗ, ಪಂಕ್ತಿ ಸಾಗುವಾಗ, ವನಾಂತರದಲ್ಲಿ, ಚಿಂತೆಯಲ್ಲಿ, ನಿಶ್ಚಿಂತೆಯಲ್ಲಿ, ಕಾಂತೆಯರೊಡಗೂಡುವಲಿ ಕಂತುಪಿತ ಶ್ರೀಕಾಂತನ ನೆನೆದರೆ ಅಂತ್ಯಜನಾದರೂ ಸರಿಯೇ ಅಮಗೆ ಅಂತ್ಯದಿ ದರುಶನವನಿತ್ತು ಹೊರೆವ ನಮ್ಮ ಸಿರಿ ಪುರಂದರ ವಿಠಲ. ಎಲ್ಲ ಪ್ರವೃತ್ತಿಯಲ್ಲಿ ಭಗವಂತನನ್ನು ಸ್ಮರಣೆ ಮಾಡೋಣ, ಅವನ ದಿವ್ಯವಾದ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ. ಹಾಗಾಗಿ ನಾಮ ಸಂಕೀರ್ತನೆಯನ್ನು ಮಧ್ಯೆ 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 ಹೇಳ್ತಾ ಇರ್ತೀವಿ. ರಘುರಾಮಚಂದ್ರ ಭಗವಾನಗಿ ಒಂದ್ಸಾರಿ ಆಫೀಸ್ಗಳೆಲ್ಲ ಜಾಗ್ರತ ಆಗ್ತಾ ಇದ್ದಾರೆ ಅಲ್ವೇ. ಎಲ್ಲಿ ಹರಿಕತೆ ನಡೀತದೆ ನೋಡಿ, ಅಲ್ಲ ಆಕಳಿಕೆ, ತೂಕಡಿಕೆ, ಎಲೆ ಅಡಿಕೆ, ನೀರಡಿಕೆ ಎಲ್ಲ ಬಂದೇ ಬರ್ತಾವೆ. ಏನು ಸಂಬಂಧ ಇದೆ ಹಾಗಾದರೆ? ಸಂಬಂಧ ಉಂಟು. ರಾಮಾಯಣದಲ್ಲಿ ಮುಂದೆ ರಾಮದೇವರು ಯುದ್ಧದಲ್ಲಿ ಕುಂಭಕರ್ಣನ ಕೊಂದ. ಕುಂಭಕರ್ಣನ ಹೆಂಡತಿ ಯಾರು ಹೇಳಿ? ಯಾರಿಗೂ ಗೊತ್ತಿಲ್ಲ ಇಲ್ಲಿ ಮಂಗಳೂರಲ್ಲಿ. ಕುಂಭಕರ್ಣನ ಹೆಂಡತಿ ನಿದ್ರಾದೇವಿ ಅಲ್ವೇ. ಅವಳು ರಾಮನ ಸಮ್ಮುಖದಲ್ಲಿ ಬಂದು ನಿಂತುಬಿಟ್ಲು. ರಾಮ, ನನ್ನ ಪತಿಯನ್ನು ನೀನು ವೈರಿ ಅಂತ ಕೊಂದ್ಯಲ್ಲೋ, ಈಗ ನನಗೆ ಎಲ್ಲಿ ಸ್ಥಾನ ಕೊಡ್ತೀಯ ಅಂತ ಕೇಳಿದ್ಲು ನಿದ್ರಾದೇವಿ. ರಾಮದೇವರಂದ, ನೋಡು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಆ ಕಡೆ ಬಯಲಾಟ, ಯಕ್ಷಗಾನ, ತಾಳಮದ್ಲೆ ಬೆಳವರಿಗೆ ನಡೀತದೆ, ಹೋಗಲ್ಲಿ ಅಂದಂತೆ. ಆಗ ನಿದ್ರಾದೇವಿ ನಾ ಹಾಗೆಲ್ಲ ಸಂಚಾರ ಮಾಡುವಳಲ್ಲ, ಮಹಾಪತಿವ್ರತೆ ಅಂದ್ಲು. ಹಾಗಾದ್ರೂ ಒಂದು ಮಾಡು, ರಾತ್ರಿ 2020 ನೋಡೋರು ಇರ್ತಾರೆ, ನೈಟ್ ಶೋ ನೋಡೋರು ಇರ್ತಾರೆ, ಅಲ್ಲಾದರೂ ಹೋಗು. ಇಲ್ಲ, ಹಾಗೆ ನಾನು ಸಂಚಾರ ಮಾಡೋಳಲ್ಲ, ನಾನು ಮಹಾ ಮಡಿವಂತಲು ಅಂದ್ಲು. ಮತ್ತು ನೀ ಎಲ್ಲಿ ಹೋಗ್ತಿ? ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಾಮಕಥೆ ನಡೀತದೋ ಅಲ್ಲಿ ನಾನು ಮುದ್ದಾಂ ಪ್ರವೇಶ ಮಾಡ್ತೀನಿ ಅಂದ್ಲು. ಇವತ್ತು ಹೋಗಿ ಬ್ರಹ್ಮನಲ್ಲಿ ಕೇಳಿದ್ಲು, ನನಗೆ ಎಲ್ಲಿ ಡ್ಯೂಟಿ ಹಾಕಿದ್ದೆ ಅಂತ ಕೇಳಿದ್ಲಂತೆ ನಿದ್ರಾದೇವಿ. ಬ್ರಹ್ಮದೇವರು ಡ್ಯೂಟಿ ಆಗಿ ಚೀಟಿ ಕೊಟ್ಟರು, ಮುಲಿಕಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ 7 ದಿವಸ ಸಪ್ತಾಹ ಹರಿಕತೆ ಸಂಪೂರ್ಣ ರಾಮಾಯಣ, ಹೋಗೋ ಅಲ್ಲಿ ಅಂದ್ಬಿಟ್ನ. ಡ್ಯೂಟಿಗಾಗಿ ಚೀಟಿ ಕೊಟ್ಟ. ಬರುವಾಗ ಒಬ್ಬೊಬ್ಬಳೇ ಬರೋದಿಲ್ಲ ಅವಳು. ಮೊದಲು ಸಭೆಗೆ ಆಕಳಿಕೆಯವನನ್ನು ಕಳಿಸೋದಂತೆ, ಮತ್ತೆ ಹಿಂದಿನಿಂದ ಬರೋಳು ತೂಕಡಿಕೆವ್ವ ಅಲ್ವೇ. ಇದಕ್ಕೆಲ್ಲ ಅವಕಾಶ ಕೊಡದಿದ್ದ ಹಾಗೆ ರಘುರಾಮಚಂದ್ರ ಭಗವಾನಗಿ ಆ ದಿವ್ಯವಾದಂಥ ನಾಮಸ್ಮರಣೆ ಮತ್ತೆ ಮತ್ತೆ ನಡೀತಾ ಇರಬೇಕು. ರಾಮನಾಮ ಸಂಕೀರ್ತನೆ ಅದೇ ವಿಶೇಷ ಅಂದಿದ್ದಾರೆ. ಸಂತತಿ ಇಲ್ಲದಂಥ ದಶರಥ ಚಿಂತೆಯಲ್ಲಿ ಕಾಲ ಕಳೆಯುವಂತಹ ಸಮಯ, ನೆರೆಗೂದಲನ್ನು ಕಂಡ, ತನಗಿನ್ನು ಸಂತತಿ ಆಗೋದಿಲ್ಲ ಅಂದುಕೊಂಡ, ರಾಜ್ಯದ ಎಲ್ಲ ಕಾರ್ಯಭಾರವನ್ನು ಬಿಟ್ಟುಬಿಟ್ಟ. ಕುಲ ಪುರೋಹಿತರಾದಂಥ ವಸಿಷ್ಠರಿಗಿದು ಸಮಸ್ಯೆ ಉಂಟಾಯಿತು. ಪುರೋಹಿತ ಎಂಬ ಶಬ್ದಕ್ಕೆ ಏನರ್ಥ? ಪೂರ್ವದಿಂದಲೂ ಶಿಷ್ಯರ ಹಿತ ಚಿಂತನೆ ಮಾಡುವವ ಪುರೋಹಿತ. ಪೂರ್ವದಿಂದಲೂ ವಸಿಷ್ಠರಿಗೆ ಇದರಿಂದ ಅನಾನುಕೂಲತೆ ಉಂಟಾಯಿತು. ರಾಜ್ಯದ ಎಲ್ಲ ಕಾರ್ಯಭಾರವನ್ನೆಲ್ಲ ಬಿಟ್ಟುಬಿಟ್ನಲ್ಲ ದಶರಥ. ಏನು? ಆಗಲೇ ವಸಿಷ್ಠರು ಸಮಾಧಾನಗೊಳಿಸಿದರು. ಅಯ್ಯ, ಇದಕ್ಕೆ ಯಾಕೆ ನಿನಗೆ ದುಃಖ? ವಿಭಾಂಡಕನ ಮಗನಾದ ಋಷ್ಯಶೃಂಗನನ್ನು ಕರೆಸಿ ಪುತ್ರಕಾಮೇಷ್ಟಿ ಎಂಬ ವೈಭವವಾದ ಯಾಗವನ್ನು ಮಾಡಿ ನಿನ್ನ ಮನದಿಚ್ಛೆಯನ್ನು ಪೂರ್ತಿಯಾಗಿಸಿಕೊಳ್ಳುವಂಥ ಅವಕಾಶ ಉಂಟೆಂಬುದಾಗಿ ಕುಲ ಪುರೋಹಿತರಾದಂಥ ವಸಿಷ್ಠರು ಮಾರ್ಗದರ್ಶನ ಮಾಡ್ತಾರೆ. ಆ ದಿವ್ಯವಾದ ಮಾರ್ಗದರ್ಶನ ಈತನಿಗೆ ಹೊಸತನವನ್ನು ತಂದುಕೊಡ್ತು. ಋಷ್ಯಶೃಂಗ ಇವನ ಮಿತ್ರನಾದ ರೋಮಪಾದನ, ದಶರಥನ ಮಿತ್ರನಾದಂಥ ರೋಮಪಾದನ ಅಳಿಯ. ರೋಮಪಾದನಿಗೂ ದಶರಥನಿಗೂ ಬಹಳ ಮಿತ್ರತ್ವ ಇತ್ತು. ಹಾಗಾಗಿ ಈ ಕಾರ್ಯ ಬಹಳ ಸುಲಭವಾಗ್ತದೆ, ಸರಳವಾಗ್ತದೆ ಎಂಬುದಾಗಿ ಅರಿತು ವಸಿಷ್ಠರ ಮಾರ್ಗದರ್ಶನದಂತೆ ಸುಮುಹೂರ್ತವನ್ನು ಕಂಡು ಸತಿಪತಿಗಳಿಬ್ಬರೂ ಸಹ ಆ ಋಷ್ಯಶೃಂಗನ ಭೇಟಿಗೋಸ್ಕರವಾಗಿ ರೋಮಪಾದನ ರಾಜ್ಯಕ್ಕೆ ಬರ್ತಾರೆ. ಭಿನ್ನಹ ಮಾಡಿಕೊಂಡರು.
ವಸಿಷ್ಠರ ಮಾರ್ಗದರ್ಶನದಂತೆ ದಶರಥ ತಾನು ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಸಂಕಲ್ಪ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅದೊಂದು ಶುಭ ಮುಹೂರ್ತದಲ್ಲಿ ಪುತ್ರಕಾಮೇಷ್ಟಿ ಯಾಗದ ಸಿದ್ಧತೆಯಲ್ಲಿ ಸುಮಂತಾದಿ ಸಮಸ್ತ ಮಂತ್ರಿಗಳಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ಸುಮುಹೂರ್ತದಲ್ಲಿ ಆ ಪುತ್ರಕಾಮೇಷ್ಟಿ ಯಾಗದ ವೈಭವವನ್ನು ಮಾಡಿ ಪೂರ್ಣಾನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಭಗವಂತನಲ್ಲಿ ಮೊರೆಯಿಟ್ಟಂತಹ ದಶರಥನ ಇಚ್ಛೆಯಂತೆ ಗುರುಗಳ ಮಾರ್ಗದರ್ಶನದಂತೆ ಅಂದು ಚೈತ್ರ ಮಾಸ ಶುಕ್ಲ ಪಕ್ಷ ಪುತ್ರಕಾಮೇಷ್ಟಿ ಯಾಗವನ್ನು ಪೂರೈಸಿ ಪರಮಾತ್ಮ ಸ್ವರೂಪವಾದಂಥ ಪಾಯಸವನ್ನು ಪಡೆಯುತ್ತಾನೆ ದಶರಥ. ಸಂತಸವೇ ಸಂತಸ. ಮುಪ್ಪಿನ ವಯಸ್ಸಿನಲ್ಲಿ ಪರಮಾತ್ಮ ಸ್ವರೂಪವಾದಂಥ ಪಾಯಸವನ್ನು ಅಗ್ನಿಮುಖೇನ ಪಡೆಯುತ್ತಾನೆ. ಪುತ್ರಕಾಮೇಷ್ಟಿ ಯಾಗದ ಮೂಲಕವಾಗಿ ಪಡೆದು ಬಂದಂತಹ ಪಾಯಸವನ್ನು ಹಿರಿಯ ರಾಣಿಯರಿಗೆ ವಿಭಾಗಿಸಿದ. ಹಿರಿಯ ರಾಣಿಯರು ಅದನ್ನು ಮತ್ತೆ ವಿಭಾಗಿಸಿ ಕಿರಿಯ ರಾಣಿಗೆ ಅದನ್ನು ಕೊಟ್ಟರು. ಆ ಮೂಲಕವಾಗಿ ಸತಿಪತಿಗಳು ಸಂತೋಷದಿಂದ ಕಾಲ ಕಳೆಯುವಂಥ ವ್ಯವಸ್ಥೆ ಸಮಸ್ತ ದೇವಾದಿ ದೇವತೆಗಳಿಂದ ಋಷಿಮುನಿಗಳ ಅನುಗ್ರಹದಿಂದ ಪ್ರಾಪ್ತಿಯಾಯಿತು. ದಶರಥನಿಗೆ ಮನಸ್ಸಂಕಲ್ಪ ಸಿದ್ಧಿಯಾಯಿತು. ಶುಭ ಮುಹೂರ್ತ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ಸಂಭ್ರಮವೇ ಸಂಭ್ರಮ ರಾಜಭವನದಿ. ಸಮಸ್ತ ದೇವಾದಿ ದೇವತೆಗಳ ಪ್ರಾರ್ಥನೆ ಮೇರೆಗೆ ಭಗವಂತ ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಭುವಿಯಲ್ಲಿ ಅವತಾರ ಕಾರ್ಯ ಹೇಳುವುದಕ್ಕೆ ಎತ್ತುವುದಕ್ಕಾಗಿ ಋಷಿಮುನಿಗಳ ಪ್ರಾರ್ಥನೆ. ದುಷ್ಟರಾದಂಥ ರಾವಣ ಕುಂಭಕರ್ಣರು ಜಯ ವಿಜಯರಾಗಿ ಶಾಪವನ್ನು ಪಡೆದಿದ್ದರು. ಎರಡನೆಯ ಜನ್ಮವನ್ನು ಹೊಂದಿದ್ದರು. ಅವರ ನಾಶ ಆಗಬೇಕಾಗಿತ್ತು. ಆ ನಿಮಿತ್ತವಾಗಿ ದೇವತೆಗಳ ಪ್ರಾರ್ಥನೆಯ ಮೂಲಕವಾಗಿ ಅಗ್ನಿಮುಖೇನ ಪರಮಾತ್ಮನ ಅಸ್ತಿತ್ವ ಪ್ರಾಪ್ತಿಯಾಯಿತು ದಶರಥನಿಗೆ. ಈ ಸಂತಸವನ್ನು ಹಂಚಿಕೊಳ್ತಾ ಇದ್ದಾರೆ ದೇವತೆಗಳು ಸಹ. ಭಗವಂತ ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಅವನ ಅವತಾರ ಕಾರ್ಯ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಗೀತೆಯಲ್ಲಿ ಅಂತಾನೆ, ತಾನು ಯಾವಾಗ ಧರ್ಮ ಕಾರ್ಯಕ್ಕೆ ಧರ್ಮ ಪ್ರತಿಷ್ಠೆಗೋಸ್ಕರವಾಗಿ ಅವತಾರ ಕಾರ್ಯ ಎತ್ತೋದು, ಯಾವ ಯಾವ ಸಮಯದಲ್ಲಿ ಅಧರ್ಮ ಹೆಚ್ಚುತ್ತದೋ ಆ ಸಮಯದಲ್ಲಿ ತನ್ನ ಅವತಾರ ಕಾರ್ಯ. ಅಷ್ಟೇ ಅಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗದಲ್ಲಿ ತನ್ನ ಅವತಾರ ಕಾರ್ಯ ಆಗ್ತದೆ. ಯಾಕೆ? ಧರ್ಮ ಪ್ರತಿಷ್ಠೆಯಾಗಿಸುವುದಕ್ಕೋಸ್ಕರವಾಗಿ, ಸಾಧು ಸಜ್ಜನರ ರಕ್ಷಣೆಗೋಸ್ಕರವಾಗಿ ತನ್ನ ಅವತಾರ ಕಾರ್ಯ ಆಗ್ತದೆ ಅಂತಾನೆ ಭಗವಂತ. ಅದಕ್ಕೆ ಕಬೀರದಾಸರು ಒಂದೆಡೆಯಲ್ಲಿ ಅಂತಾರೆ, ದೇವರು ಒಂದೇ ಜಾತಿಯಲ್ಲಿ ಜನ್ಮ ಎತ್ತಿಲ್ಲ, 10 ಅವತಾರ ಎತ್ತಿದ ಭಗವಂತ ಭಾಗವತ ವರ್ಣನೆ ಮಾಡ್ತದೆ. ಬೇರೆ ಬೇರೆ ಜಾತಿಯಲ್ಲಿ ಅವತಾರ ಎತ್ತಿದ. ದೋ ಜಲಚರ, ದೋ ಬನಚರ, ದೋ ಬೊಮ್ಮನ, दो राजा, एक नंगा, एक बिंगा, 10 अवतार किया राम, 10 अवतार किया. ಭಗವಂತ 10 ಅವತಾರ ಎತ್ತಿದ, ಒಂದೇ ಜಾತಿಯಲ್ಲಿ ಎತ್ತಲಿಲ್ಲವ. ಯಾಕೆ ಅಂದರೆ ಮುಂದೆ ಜಾತ್ಯಾತೀತ ರಾಷ್ಟ್ರದಲ್ಲಿ ನನ್ನನ್ನು ಹಿಂದುಳಿದ ಪಂಗಡ ಮುಂದುಳಿದ ಪಂಗಡ ನನ್ನನ್ನು ಹಿಂದೆ ಮುಂದೆ ಮಾಡಿಬಿಟ್ಟಾರೆ ಎಂಬುದಾಗಿ ಅವ ಎಲ್ಲ ಜಾತಿಯಲ್ಲಿ ಜನ್ಮ ಎತ್ತಿದ. ದೋ ಜಲಚರ, ಮೊದಲನೇ 2 ಅವತಾರ ಜಲಚರ ಪ್ರಾಣಿಗಳಲ್ಲಿ ಮತ್ಸ್ಯಾವತಾರ ಕೂರ್ಮಾವತಾರ ಮಾಡ್ತಾನೆ. ಅಲ್ಲಿರುವಂಥ ಪ್ರಾಣಿಗಳಿಗೆ ಭಾಳ ಸಂತೋಷ ಆಯಿತು. ಏನು ಸಂತೋಷ ಆಯಿತು? ದೇವರು ನಮ್ಮವನೇ, ಸೈಜ್ ಸ್ವಲ್ಪ ದೊಡ್ಡ ಅಷ್ಟೇ. ದೋ ಬನಚರ,
ವರಾಹಾವತಾರ ನರಸಿಂಹ ಅವತಾರವನ್ನು ಕಾಡಿನಲ್ಲಿರುವ ಪ್ರಾಣಿಗಳ ರೂಪದಲ್ಲಿ ಜನ್ಮ ಎತ್ತಿದ ಭಗವಂತ. ಅಲ್ಲಿರುವ ಪ್ರಾಣಿಗಳಿಗೆ ಬಹಳ ಸಂತೋಷ ಆಯಿತು. ದೇವರು ನಮ್ಮವನೇ, ಸೈಜ್ ಸ್ವಲ್ಪ ದೊಡ್ಡ ಅಷ್ಟೇ. ದೋ ಬೊಮ್ಮನ ವಾಮನಾವತಾರ, ಪರಶುರಾಮ ಅವತಾರ, ಬ್ರಾಹ್ಮಣರ ಕುಲದಲ್ಲಿ ಜನ್ಮ ಎತ್ತಿದ. ಬ್ರಾಹ್ಮಣರು ಅಂದರು ದೇವರು ನಮ್ಮವನೇ ಎಂದರು. ದೋ ರಾಜ ರಾಮಾವತಾರ, ಕೃಷ್ಣಾವತಾರ ಇವೆರಡೂ ಸಹ ಕ್ಷತ್ರಿಯರ ಇದರಲ್ಲಿ ಕುಲದಲ್ಲಿ ಜನ್ಮ ಎತ್ತಿದ. ಹಾಗಾಗಿ ಅವರು ನಮ್ಮವರು ದೇವರು ಅಂತ ಅಂದ್ಕೊಂಡ್ರು. ಏಕ ನಂಗ ವೈಶ್ಯಾವತಾರನಾಗಿ ಬುದ್ಧ ರೂಪದಿಂದ, ಆಮೇಲೆ ಶೂದ್ರಾವತಾರನಾಗಿ ಕಲ್ಕಿಯಾಗಿ ಭಗವಂತನ ಅವತಾರ. ದಶ ಅವತಾರ ಕಿಯ ರಾಮನ ದಶ ಅವತಾರ ಕಿಯ. 10 ಅವತಾರವನ್ನು ಎತ್ತುವಂಥ ಭಗವಂತನ ವೈಭವವನ್ನು ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ. ಆದರೆ ಅಷ್ಟು ಅವತಾರವನ್ನು ಭಾರತ ಭೂಮಿಯಲ್ಲಿ ಎತ್ತಿದ ಯಾಕೆ? ಉಕ್ರೇನದಲ್ಲಿ ಎತ್ತಿಲ್ಲ, ರಷ್ಯಾದಲ್ಲಿ ಎತ್ತಿಲ್ಲ, ಅಮೇರಿಕಾದಲ್ಲಿ ಎತ್ತಿಲ್ಲ, ಜಪಾನ್ದಲ್ಲಿ ಎತ್ತಿಲ್ಲ, ಪಾಕಿಸ್ತಾನದಲ್ಲಿ ಎತ್ತಿಲ್ಲ, ಅಫಘಾನಿಸ್ತಾನದಲ್ಲಿ ಎತ್ತಿಲ್ಲ, ಭಾರತದಲ್ಲಿಯೇ 10 ಅವತಾರ ಆಯಿತು ಅಂತ ಭಾಗವತ ಸುಂದರವಾಗಿ ಮಾರ್ಗದರ್ಶನ ಮಾಡ್ತದೆ. ಯಾಕೆ ಬರ್ತೇನೆ ಎಂದ, ಯಾವ ಯಾವ ಸಮಯದಲ್ಲಿ ಧರ್ಮ ಹಾಳಾಗ್ತದೋ ಆಗ ತನ್ನ ಅವತಾರ ಅಂದ. ಅಷ್ಟು ಸಮಯದಲ್ಲಿ ಭಾರತ ಭೂಮಿಯಲ್ಲೇ ಧರ್ಮ ಹಾಳಾಗಬೇಕೇ ಹಂಗಾರೆ? ಹಾಗಾದರೆ ಅಲ್ವೇ? ಅವನಿಗೆ ಆಗಾಗ ಬರಲಿಕ್ಕೆ ಅವಕಾಶ ಕೊಟ್ಟಂಥ ಭಕ್ತರು ನಾವೇನು ಕಡಿಮೆ ಅಲ್ಲ ಅಂತ ಅರ್ಥ. ಹಾಗಲ್ಲ, ಇದು ಪುಣ್ಯಭೂಮಿ, ಇದು ದೇವಭೂಮಿ, ಇದು ಧರ್ಮಭೂಮಿ, ಇದು ಕರ್ಮಭೂಮಿ, ಇದು ಸಿದ್ಧಿಭೂಮಿ. ಭಾ ಅಂದರೆ ಜ್ಞಾನದ ಬೆಳಕಿನಲ್ಲಿ ರತರಾಗಿರುವವರು ನಾವು ಭಾರತೀಯರು. ಹಾಗಾಗಿ ಪವಿತ್ರವಾದಂಥ ಪುಣ್ಯಭೂಮಿಗೆ ಭಗವಂತ ನೇರ ಸಂಪರ್ಕ ಉಂಟು. ದಶ ಅವತಾರ ಕಿಯ ರಾಮನ, ಭಗವಂತನ ಅವತಾರ ಕಾರ್ಯಕ್ಕಾಗಿ ಸಮಸ್ತ ದೇವಾದಿದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು. ದುಷ್ಟರಾದಂಥ ರಾವಣ ಕುಂಭಕರ್ಣರು ಈ ಪ್ರಪಂಚವನ್ನೇ ನಾನಾ ಪರಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಆ ನಿಮಿತ್ತವಾಗಿ ಭಗವಂತ ತಾನು ಅವತಾರ ಕೈಂಕರ್ಯವನ್ನು ಹೇಗೆ ಅಗ್ನಿಮುಖೇನ, ಅಗ್ನಿ ಪ್ರತ್ಯಕ್ಷ ದೇವತೆ, ಪರಮಾತ್ಮ ಸ್ವರೂಪ ಪಾಯಸ ದಶರಥನ ಪಾಲಿಗೆ ಪ್ರಾಪ್ತಿಯಾಯಿತು. ಪುತ್ರಕಾಮೇಷ್ಟಿ ಯಾಗದಿಂದ, ಪುರೋಹಿತರ ಆಶೀರ್ವಾದದಿಂದ, ಋಷಿಮುನಿಗಳ ದಿವ್ಯವಾದಂಥ ಅನುಗ್ರಹದಿಂದ 3 ಸತಿಯರು ನವಮಾಸಗಳು ಸಮೀಪವಾಗುವಾಗಲೇ ಸೀಮಂತಿನ ಉತ್ಸವ ನಡೆಸಿದ್ದು ಹೇಗೆ? ಸಂಭ್ರಮವೇ ಸಂಭ್ರಮ ರಾಜಭವನದಿ. ಮುಪ್ಪಿನಲ್ಲಿ ದಶರಥನಿಗೆ ಸಂತತಿ, ಹಾಗಾಗಿ ಸಂಭ್ರಮವೇ ಇರ್ತದೆ. ಅಂದು ಚೈತ್ರ ಮಾಸ ಶುಕ್ಲಪಕ್ಷ ನವಮಿಯಂದು ಕೌಸಲ್ಯೆ ಗಂಡು ಮಗುವನ್ನು ಪಡೆಯುತ್ತಾಳೆ. ಪಂಚಗ್ರಹಗಳು ಉಚ್ಚ ಸ್ಥಾನದಲ್ಲಿರುವಾಗ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯ ಹಿರಿಯ ಮಗನನ್ನು ಪಡೆಯುತ್ತಾಳೆ, ಗಂಡು ಮಗುವನ್ನು ಪಡೆಯುತ್ತಾಳೆ. ಅದೇ ಮರುದಿನ ಕೈಕೇಯಿ ಪುಷ್ಯ ನಕ್ಷತ್ರದಲ್ಲಿ ಗಂಡು ಮಗುವನ್ನು ಪಡೆಯುತ್ತಾಳೆ. ಅದೇ ಆಶ್ಲೇಷ ನಕ್ಷತ್ರದಲ್ಲಿ ಮತ್ತೆ ಸೌಮಿತ್ರಿ ಅವಳಿ ಮಕ್ಕಳನ್ನು ಪಡೆಯುತ್ತಾಳೆ. ಹೀಗೆ 4 ಗಂಡು ಮಕ್ಕಳು. ಮಹಾವಿಷ್ಣುವೇ ಶ್ರೀರಾಮನೆಂಬ ನಾಮದಿಂದ ಶ್ಯಾಮವರ್ಣ ಗುಣಧಾಮ ಅಲ್ವೇ? ಆ ದಿವ್ಯವಾದಂಥ ಭಗವಂತನ ದಿವ್ಯವಾದಂಥ ಅಸ್ತಿತ್ವ ಹೇಗೆ ಈ ಪ್ರಪಂಚಕ್ಕೆ ಬಂತು ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾರೆ ಜ್ಞಾನಿಗಳು. ಮಹಾವಿಷ್ಣುವೇ ಶ್ರೀರಾಮನಾಗಿ, ಆದಿಶೇಷನೇ ಲಕ್ಷ್ಮಣನಾಗಿ, ಶಂಖಚಕ್ರಗಳೇ ಭರತ ಶತ್ರುಘ್ನರಾಗಿ, ಅಯೋನಿಜಳಾಗಿ, ಮಹಾಲಕ್ಷ್ಮಿ ಜಗಜ್ಜನನಿ ಆದಿಶಕ್ತಿ ಸೀತಾನಾಮಕಳಾಗಿ ಭುವಿಯಲ್ಲಿ ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ ಅವತಾರ ಕೈಂಕರ್ಯಗಳು ಈ ಪ್ರಪಂಚದಲ್ಲಿ ಆಯಿತು. ಯಾತಕ್ಕೆ? ಧರ್ಮರಕ್ಷಣೆಗೋಸ್ಕರವಾಗಿ, ದುಷ್ಟ ಸಂಹಾರಕ್ಕೋಸ್ಕರವಾಗಿ. ಹಾಗಾಗಿ ದೇವಾದಿದೇವತೆಗಳೆಲ್ಲ ಸಂಭ್ರಮವೇ ಸಂಭ್ರಮ ರಾಜಭವನ. ಅಂಬರದಲ್ಲಿ ಅಮರರ ಗುಣಗಾನ, ಅಂಬರದಲ್ಲಿ ಅಮರರ ಗುಣಗಾನ
ಬಾದಿ ಸಕಲ ಸುರಗಣ ಅಂಬಾಪತಿ ಸಹ ಗೈಯೇ ನರ್ತನ ಸಂಭ್ರಮವೇ ಸಂಭ್ರಮ ರಾಜಭವನದಿ ಸಂಭ್ರಮವೇ ಸಂಭ್ರಮ ಸಂಭ್ರಮವೇ ಸಂಭ್ರಮ ಸಂಭ್ರಮವೇ ಸಂಭ್ರಮ ರಾಜಭವನದಿ ರಘುರಾಮಚಂದ್ರ ಭಗವಾನಗಿ ಜಯ. 12 ದಿವಸ ಉರುಳುವಾಗಲೇ ನಾಮಕರಣವಾಗ್ತದೆ. ಮಕ್ಕಳನ್ನೆಲ್ಲ ತೊಟ್ಲಿಗೆ ಹಾಕಿದರು ಪುರೋಹಿತರ ಮಾರ್ಗದರ್ಶನದಲ್ಲಿ. ರಾಮ ರಮಯತೀತಿ ರಾಮ, ರಾಮನ್ ನೋಡಿದರೆ ರಮಮಾಣರಾಗಬೇಕಂತ ರೂಪವನ್ನ, ಶ್ಯಾಮವರ್ಣ ಗುಣಧಾಮ, ಆ ರೂಪವನ್ನು ಕಂಡು ನಾಮಕರಣ ಮಾಡಿದರು ರಾಮ ಎಂಬ ನಾಮ. ಲಕ್ಷ್ಮಣ ಲಕ್ಷ್ಮಣ, ಶತ್ರು ಹಂತಕ ಶತ್ರುಘ್ನ, ಭರತ ಭಕ್ತಿಪ್ರಿಯ, ಭರತೋ ಭಕ್ತಿಪ್ರಿಯ ಎಂಬುದಾಗಿ ನಾಮಕರಣವನ್ನು ಮಾಡಲಿ ಮಕ್ಕಳನ್ನ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರು ಎಂಬೋ ಕಲಶವ ಹೂಡಿ, ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರು ಎಂಬೋ ಕಲಶವ ಹೂಡಿ, ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರು ಎಂಬೋ ಕಲಶವ ಹೂಡಿ, ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರು ಎಂಬೋ ಕಲಶವ ಹೂಡಿ, ಜೋ 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 ರಂಗಧಾಮ, ಜೋ 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 ರಣ ಭೀಮ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರು ಎಂಬ ಕಲಶವ ಹೂಡಿ, ರಘುರಾಮಚಂದ್ರ ಭಗವಾನಗಿ ಜಯ. ಮಹಾವಿಷ್ಣುವೇ ಶ್ರೀರಾಮನಾಗಿ, ಆದಿಶೇಷನೇ ಲಕ್ಷ್ಮಣನಾಗಿ, ಶಂಖಚಕ್ರಗಳೇ ಭರತ ಶತ್ರುಘ್ನರಾಗಿ, ಅಯೋನಿಜಳಾಗಿ ಮಹಾಲಕ್ಷ್ಮಿ, ಸೀತಾನಾಮಕಳಾಗಿ ಭುವಿಯಲ್ಲಿ ಅವತಾರ ಕಾರ್ಯ ಎತ್ತಿದರು. ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ. ದಿವ್ಯವಾದಂಥ ಕಥಾವಸ್ತು ರಾಮಾಯಣದ ಮಹಿಮೆಯನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣವಂತೆ. ಒಂದು ವಿಷ್ಣು ಸಹಸ್ರನಾಮ ಪಠಣವನ್ನು ಅವಕಾಶ ಮಾಡಿಕೊಳ್ಳೋಣ. ಭಾಳ ಸುಂದರವಾಗಿ ಪ್ರತಿ ತಂದಿದ್ದೀವಿ ನಾವು. ರಾಮರಕ್ಷಾ ವಿಷ್ಣು ಸಹಸ್ರನಾಮ ಪಠಣ ಭಾಳ ದೊಡ್ಡ ಸಂಪತ್ತು ಅದು. ಕೊಡಿ, ಕಾರ್ಯಕರ್ತರು ಒಬ್ಬರಿಬ್ಬರು ಬಂದರೆ ವಿಷ್ಣು ಸಹಸ್ರನಾಮ ಪ್ರತಿಯನ್ನು ತಂದಿದ್ದೀವಿ. ಬಾಯಲ್ಲಿ ಬರೋರು ಬಾಯಲ್ಲಿ ಹೇಳಿ, ಬರೆದಿದ್ದವರು 8:15 ನಮಗೆ ಅವಕಾಶವಿನ್ನು ಇಲ್ಲಿ ವೇದಿಕೆಯಲ್ಲಿ ಸೂಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಆ ನಿಮಿತ್ತವಾಗಿ ರಾಮರಕ್ಷಾ ಒಂದು ವಿಶೇಷವಾದ ದೊಡ್ಡ ಸಂಪತ್ತು. ಆಮೇಲೆ ವಿಷ್ಣು ಸಹಸ್ರನಾಮವನ್ನು ಯಾರ್ಯಾರಿಗೆ ಬರ್ತದೆ ಅವರನ್ನು ಸ್ಮರಣೆ ಮಾಡಿ ಸಂಗಡ ನಾವಿಲ್ಲಿ ಹೇಳ್ತಾ ಇರ್ತೀವಿ. ಸಂಗಡ ಎಲ್ಲರೂ ಸಹ ಪಠಣ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಪ್ರತಿ ದಿವಸ ಈ ನಿಯಮವನ್ನು ನಾವೆಲ್ಲ ಪಾಲಿಸಿ ರಾಮಾನುಗ್ರಹಕ್ಕೆ ಪಾತ್ರರಾಗೋಣ. ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ತಾವೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವಿಷ್ಣು ಸಹಸ್ರನಾಮ ಪಠಣ 2 ಜನ ಸೇರಿ ತಗೊಳ್ಬೋದು. ರಾಮರಕ್ಷಾನು ಇದೆ. ಎಲ್ಲರೂ ಸಹ ಒಂದೊಂದು ಪ್ರತಿಯನ್ನು ಒಬ್ಬೊಬ್ಬರಿಗೆ ಕೊಟ್ಟರೆ ಬಾಯಲ್ಲಿ ಬರೋದ್ರಿಗೆ ಬೇಡ. ಕಡೆ ಕೂಡ ಕಡೆ ಸರಿ ಅಲ್ಲಿ ಹೇಳ ಹೇಳಿ ಮತ್ತೆ ಕಡೆಗೆ ಮಂಗಳ 8:15 ಮಂಗಳ ಚೇಂಜ್ ಮಾಡಬೇಕು. ಮೊದಲು ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡ್ತೀವಿ. ಎಲ್ಲರೂ ಸಹ 2 ಜನ ಸೇರಿ ಸ್ಮರಣೆ ಮಾಡಿದೆ. ಪುಸ್ತಕ ಸಿಗದಿದ್ದವರಿಗೆ ಇನ್ನು ನಾಳೆ ಬರುವ ನಿಮ್ಮ ಮನೆಯಲ್ಲೆಲ್ಲ ವಿಷ್ಣು ಸಹಸ್ರನಾಮ ಪ್ರತಿ ಇದ್ದರೆ ಹಿಡ್ಕೊಂಬನ್ನಿ. ಕಡಿಮೆ ಬಿದ್ದರೆ ಅನುಕೂಲ ಆಗ್ತದೆ. ಇಲ್ಲಿ ನಾಳೆ ತರುವ ವ್ಯವಸ್ಥೆಯಲ್ಲಿ ಎಲ್ಲ ಅನುಕೂಲ ಆಗ್ತದೆ ನೋಡೋಣ. ಕಡಿಮೆ ಬಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮಸ್ಮರಣೆ ಆಗಲಿ ಅಂತ ಒಬ್ಬೊಬ್ಬರು ಒಂದೊಂದು ಸ್ಮರಣೆ ಮಾಡಿದರೆ ಒಂದೊಂದು ಸಾರಿ 1000 ನಾಮ ಸಂಕೀರ್ತನೆ ಆಗ್ತದೆ.
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वलोकैकनाथं हरिः ॐ विश्वस्मै नमः। विश्वं विष्णुवषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षर एव च योगो योगविदां नेता प्रधानपुरुषेश्वरः नारसिंहवपुः श्रीमान् केशवः पुरुषोत्तमः सर्वशर्वशिवस्ताणुर्भूताधिर्निधिरव्ययः सम्भवो भावनो भर्ता प्रभवः प्रभुरीश्वरः स्वयंभुः शम्भुरादित्यः पुष्कराक्षो महास्वनः अनादितनो धाता विधाता धातुरुत्तमः अप्रमेयो ऋषिकेशः पद्मनाभो मरप्रभुः विश्वकर्मा मनुस्त्वष्टा स्तविष्टस्थविरो ध्रुवः अग्राह्यः शाश्वतः कृष्णो लोहिताक्षः प्रतर्दनः प्रभूतस्त्रिककुब्धामा पवित्रं मङ्गलं परम् ईशानः प्राणदः प्राणो ज्येष्ठः श्रेष्ठः प्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमक्रमः अनुत्तमो दुराधर्षः कृतज्ञः कृतिरात्मवान् सुरेशः शरणं शर्मा विश्वरेता प्रजाभवः अहः संवत्सरो व्यालः प्रत्ययः सर्वदर्शनः अजः सर्वेश्वरः सिद्धः सिद्धिः सर्वादिरच्युतः वृषाकविरमेयात्मा सर्वयोगविनिसृतः वसुर्वसुमनः सत्यः समात्मा संमितः समः अमोघः पुण्डरीकाक्षो वृषकर्मा वृषाकृतिः रुद्रो बभ्रुर्विश्वयोनिः शुचिश्रवाः अमृतः शाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्ष धर्माध्यक्ष कृताकृतः चतुरात्मा चतुर्व्यूहः चतुर्द्रंष्ट्रश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो चेता विश्वयोनिः प्रांशुरमोघः शुचिरूर्जितः अतीन्द्रः सङ्ग्रहः यमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्यवपुः श्रीमानमे आत्मा महादिधृक् महेश्वासो महीभर्ता श्रीनिवासः सताङ्गतिः अनिरुद्धः सुरानन्दो गोविन्दो गोविदाम्पतिः दमनो हंसः सुपर्णो भुजगोत्तमः हिरण्यनाभः सुतपः पद्मनाभः प्रजापतिः अमृत्युः सर्वदृक्सिंहः सन्धाता सन्धिमा स्थिरः अजो दुर्मर्षणः शास्ता विश्रुतात्मा सुरारिः गुरुर्गुरुतमो धामः सत्यः सत्यपराक्रमः निमिषो निमिषस्वग्रे वाचस्पतिरुधारथीः अग्रणीर्ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपात् आवर्तनो निवृत्तात्मा संवृतः संप्रमर्दनः अहः संवर्तको बन्धिरनिलो धरणीधरः सुप्रसादः प्रसन्नात्मा विश्वदृग्विश्वभुग्विभुः सत्कर्ता सत्कृतः सादुर्जह्नुर्नारायणो नरः असङ्ख्येयो प्रमेयात्मा विशिष्टः शिष्टकृच्छुचिः सिद्धसङ्कल्पः सिद्धितः सिद्धिसाधनः वृषाहि वृषभो विष्णुर्वृषपर्वा वृषोदरः वर्धनो वर्धमानश्च विविक्तः श्रुतिसागरः सुभुजो दुर्धरो वाग्मी महेन्द्रो वसुतो वसुः नैकरूपो बृहद्रूपः शिवविष्टः प्रकाशनः ओजस्तेजोद्युतिधरः प्रकाशात्मा प्रतापनः रुद्धस्पष्टाक्षरो मन्त्रश्चन्द्रांशुर्भास्करद्युतिः
अमृतां शुद्धवो भानुः शशबिन्दु सुरेश्वरः औषधं जगतस्येतुः सत्यधर्मपराक्रमः भूतभव्यभवन्नाथः पवनः पावनो नलः कामः कामकृत्कान्तः कामः कामप्रदः प्रभुः युगादिकृद्युगावर्तो नैकमायो महाशनः अदृश्यो व्यक्तरूपश्च शास्त्रजितनन्तजित इष्टो विशिष्टः शिष्टेष्टः शिखण्डि नहुषो वृषः क्रोधः क्रोधकर्ता विश्वबाहुर्महीधरः अच्युतः प्रतितः प्राणः प्राणदो वासवानुजः अपां नितिरधिष्ठानमप्रवत्तः प्रतिष्ठितः स्कन्दः स्कन्धधरोधुर्यो वरदो वायुवाहनः वासुदेवो बृहद्भानुरादिदेवः पुरन्दरः अशोकस्तारणस्तारः शूरः शौर्यर्जनेश्वरः अनुकूलश्रुतावर्तः पद्मी पद्मनिभेक्षणः पद्मनाभोरविन्दाक्षः पद्मगर्भः शरीरभृत महर्तिर्ध्वो वृद्धात्मा महाक्षो गरुडध्वजः अतुलः शरभो भीमः समयज्ञो हविर्हरिः सर्वलक्षणलक्षण्यो लक्ष्मीवान् समितिञ्जयः विक्षरो रोहितो मार्गो हेतुर्दामोदरः सहः महीधरो महाभागो वेगवानमिताशनः बुद्धवक्षोभणो देवः श्रीगर्भः परमेश्वरः करणं कारणं कर्ता विकर्ता गहनो गुहः व्यवस्थानः संस्थानस्थानदो ध्रुवः परर्धर्परमस्तष्टस्तुष्टः पुष्टः शुभेक्षणः रामो विरामो विरजो मार्गो नेयो नयो नयः वीरशक्तिमतां श्रेष्ठो धर्मो धर्मविदुत्तमः वैकुण्ठपुरुषः प्राणः प्राणतः प्रणवः पृथुः हिरण्यगर्भः शत्रुघ्नो व्याप्तो वायुर्धोक्षुषः ऋतुः सुदर्शनः कालः परमेष्ठी परिग्रहः उग्रः संवत्सरो दक्षो विश्रामो विश्वदक्षिणः विस्तारस्थावरस्थाणुप्रमाणं बीजमव्ययम् अर्थोऽनर्थो महाकोशो महाभोगो महाधनः अनिर्विण्णस्तविष्टो भूधर्मयूपो महामगः नक्षत्रनेमिर्नक्षत्री क्षमः क्षामः समीहनः यज्ञैज्यो महेज्यश्चाकृतस्तत्रसुताङ्गतिः सर्वदर्शि विमुक्तात्मा सर्वज्ञो ज्ञानमुत्तमम् सुमुखः सूक्ष्मः सुघोषः सुकरः सुहृत मनोहरो जितक्रोधो वीरबाहुर्विदारणः स्वापनस्ववशो व्यापी नैकात्मा नैककर्मकृत वत्सरो वत्सलो वत्से रत्नगर्भो धनेश्वरः धर्मकृद्धर्मी सरसरक्षरमक्षरम् अविज्ञाता सहस्रांशुर्विधाता कृतलक्षणः गवस्तिनेमि सत्त्वस्तः सिंहो भूतमहेश्वरः आदिदेवो महादेवो देवेशो देवभृद्गुरुः उत्तरो गोपतिर्गोप्ता ज्ञानगम्यः पुरातनः शरीरभूतभृद्भोक्ता कपीन्द्रो भूरि दक्षिणः सोमपोऽमृतपः सोमः पुरुषोत्तमः विनयोदयः सत्यसन्धो दाशार्हः सात्वतापतिः जीवो विनयिता साक्षी मुकुन्दो मितविक्रमः निधिरनन्तात्मा महोदलिशयोऽन्तकः अजो महारः स्वाभायोजिता मित्रः प्रमोदनः आनन्दोऽनन्दनोऽनन्दः सत्यधर्मा त्रिविक्रमः महर्षि कपिलाचार्यः कृतज्ञो मेदिनीपतिः त्रिपदस्त्रिदशाध्यक्षो महाश्रृङ्गः कृतान्तकृत महावराहो गोविन्दः सुषेणः कनकाङ्गदी गुह्यो गभीरो गहनो गुप्तश्चक्रगदाधरः वेधास्वाङ्गोजितः कृष्णो दृढः सङ्कर्षणोच्युतः वरुणो वारुणो वृक्षः पुष्कराक्षो महामनाः भगवान् भगहानन्दी वनमाली हलायुधः आदित्यो ज्योतिरादित्यः सहिष्णुर्गतिसत्तमः सुधन्वाखण्डपरशुर्दारुणो द्रविणप्रदः दिवस्पृक्सर्वदृग्व्यासो वाचस्पतिरयोनिजः त्रिसामासामगः सामा निर्वाणम् भेषजम्भिषक सन्न्यासकृच्छमः शान्तो निष्ठाः शान्तिपरायणम् शुभाङ्गः शान्तिदसृष्टा कुमुदः कुवलेशयः गोहितो गोपतिर्गोप्ता वृषभाक्षो वृषप्रियः अनिवर्ते निवृत्तात्मा संक्षेप्ता क्षेमकृच्छिवः श्रीवत्सवक्षा श्रीवासः श्रीपतिः श्रीमताम्बरः श्रीदः श्रीशः श्रीनिवासः श्रीनिधिः श्रीविभावनः श्रीधर श्रीकर श्रेयः श्रीमान् लोकत्रयाश्रयः
स्वक्षस्वङ्गशतानन्दो नन्दिर्ज्योतिर्गणेश्वरः विजितात्मा विधेयात्मा सत्कीर्तिश्छिन्न संशयः उदीर्ण सर्वतश्चक्षुरनीशः शाश्वतस्थिरः भूषजो भूषणो भूतिर्विशोकः शोकनाशनः अर्चिष्मानर्चितः कुम्भो विशुद्धात्मा विशोधनः अनिरुद्धो प्रतिरतः प्रद्युम्नो मृतविक्रमः कालनेमिनिः वीरः शौर्ये शूरजनेश्वरः त्रिलोकात्मा त्रिलोकेशः केशवः केशिः हरिः कामदेवः कामपालः कामीकान्तः कृतागमः अनिर्देशपर्विष्णुर्वीरोऽनन्तो धनञ्जयः ब्रह्मण्यो ब्रह्मकृद्ब्रह्म ब्रह्म ब्रह्मविवर्धनः ब्रह्मवेद्ब्राह्मणो ब्रह्मी ब्रह्मज्ञो ब्राह्मणप्रियः महाक्रमो महाकर्मा महातेजा महोरगः महाकृतुर्महायज्वा महायज्ञो महाहविः स्तव्यस्तव प्रियस्तोत्रं स्तुतिस्तोतारणः प्रियः पूर्णः पूरयिता पुण्यः पुण्यकीर्तिर्नामयः मनोजवस्तीर्थकरो वसुरेता वसुप्रदः वसुप्रदो वासुदेवो वसुर्वसुमनाहरिः सद्गतिः सत्कृतिः सत्ता सद्भूतिः सत्परायणः शूरसेनो यदुश्रेष्ठः सन्निवासः सुयामनः वासो वासुदेवः सर्वासु निरजो नलः दर्पः दर्पदो दृप्तो दुर्धरोत्थापराजितः विश्वमूर्तिर्महामूर्तिर्दीप्तमूर्तिर्मूर्तिमान् अनेकमूर्तिरव्यक्तः शतमूर्तिः शताननः एको नैकः स वः यत्तत्पदमनुत्तमम् लोकबन्धुर्लोकनाथो माधवो भक्तवत्सलः सुवर्णवर्णो हेमाङ्गो वराङ्गश्चन्दनाङ्गदे वीरः विषमः शून्यो भृताशीरचलश्चलः अमानी मानदो मान्यो लोकस्वामी त्रिलोकधृक् सुमेधा मेधजो धन्यः सत्यमेधाधराधरः तेजो वृषोद्युदितरः सर्वशस्त्रभृताम्बरः प्रग्रहो निग्रहो व्यग्रो नैकशृङ्गो गदाग्रजः चतुर्मूर्तिश्चतुर्बाहुश्चतुर्व्यूहश्चतुर्गतिः चतुरात्मा चतुर्भावश्चतुर्वेदविदेकपात् समावर्तो निवृत्तात्मा दुर्जयो दुरतिक्रमः दुर्लभो दुर्गमो दुर्गो दुरावासो दुरारिः शुभांगो लोकसारङ्गः सुदन्तस्तन्तुवर्धनः इन्द्रकर्मा महाकर्मा कृतकर्मा कृतागमः उद्भवः सुन्दरः सुन्दोरत्तनाभः सुलोचनः अर्को वाजसनः शृङ्गी जयन्तः सर्वविज्जये सुवर्णबिन्दुरक्षोभ्यः सर्ववागीश्वरेश्वरः महाहृतो महाकर्तो महाभूतो महानिधिः कुमुदः कुन्दरः कुन्दः पर्जन्यः पावनोऽनिलः अमृतांशोऽमृतवपः सर्वज्ञः सर्वतोमुखः सुलभः सुव्रतः सिद्धः शत्रुजिच्छत्रुतापनः न्यग्रोदोदुम्बरश्चत्वश्चाणूराधृणिशूदनः सहस्रार्तिर्सप्तजिह्वः सप्तैधाः सप्तवाहनः अमूर्तिर्नघोचिन्त्यो भयकृद्भजनाशनः अणुर्बृहत्कृजस्थूलो गुणभन्निर्गुणो महान् स्वधृतस्वास्य प्राग्वंशो वंशवर्धनः भारभृत्कलितो योगी योगीशः सर्वकामदः आश्रमश्रवणक्षामः स्वर्णो वायुवाहनः धनुर्धरो धनुर्वेदो दण्डोदमयितादमः अपराजितः सर्वसहो नियन्ता नियमो यमः सत्त्ववान् सात्विकः सत्यः सत्यधर्मपरायणः अभिप्रायः प्रियारोहः प्रियकृत्प्रीतिवर्धनः विहाय सकतिर्ज्योतिः सिरचर्हुतभुग्विभुः रविर्विलोचनः सूर्यः सविता विलोचनः अनन्तहुतभुग्भोक्ता सुखदो नैकजो गृजः अनिर्विण्णः सदामर्षि लोकाधिष्ठानमद्भुतः सनातनतमः कपिलः कपिरव्ययः स्वस्तितः स्वस्तिकृत् स्वस्तिः स्वस्तिभुक् स्वस्ति दक्षिणः रौद्रकुण्डली चक्रे विक्रमोर्जितशासनः शब्दातिकः शब्दसः शिशिरः शर्वरीकरः अक्रूरः पेशदो दक्षो दक्षिणक्षमिणाम्बरः विद्वत्तमो वीतभयः पुण्यश्रवणकीर्तनः उत्तारणो दुष्कृतिः पुण्यो दुःसप्तनाशनः वीरः रक्षणः सन्तो जीवनः पर्यवस्थितः अनन्तरूपोऽनन्तश्रीर्जितमन्युर्भयापहः चतुरश्लोकवीरात्मा विरिशो व्यादिशो दिशः अनादिर्भुर्भुवो लक्ष्मीः सुवीरोर्षिताङ्गदः जननो जनजन्मादिर्भीमो भीमपराक्रमः आधारनिलयो धाता पुष्पः सः प्रजागरः
ऊर्ध्वगः सत्पदाचारः प्राणतः प्रणवः प्रणः प्रमाणं प्राणनिलयत् प्राणभृत् प्राणजीवनः तत्त्वं तत्त्वविदेकात्मा जन्ममृत्युजरातिकः भूर्भुवः स्वस्तस्तारः सवितः प्रपितामहः यज्ञो यज्ञपतिर्यज्वा यज्ञाङ्गो यज्ञवाहनः यज्ञभृद्यज्ञकृद्यज्ञी यज्ञभुग्यज्ञसाधनः यज्ञान्तकृद्यज्ञगुह्यमन्नमन्नाद एव च आत्मयोनिस्वयं जातो वैखानः सामगायनः देवकीनन्दनस्रष्टाक्षितीशः पापनाशनः शङ्खभृन्नन्दकी चक्रीशाङ्गधन्वागदाधरः रथाङ्गपाणिरक्षोभ्यः सर्वप्रहरणायुधः सर्वप्रहरणायुधः नम इति वनमाली गदेशार्गी शङ्खी चक्रे च नन्दके श्रीमान्नारायणो विष्णुर्वासुदेवोऽभिरक्षतो वनमाली गदेशार्गी शङ्खी चक्रे च नन्दके श्रीमान्नारायणो विष्णुर्वासुदेवोऽभिरक्षतो वनमाली गदेशार्गी शङ्खी चक्रे च नन्दके श्रीमान्नारायणो विष्णुर्वासुदेवोऽभिरक्षतो श्रीवासुदेवोऽभिरक्षतो नमयते लक्ष्मीरमण गोविंद गोविंद सीतारामचंद्र भगवान की जय पवनसुत हनुमान की जय सब साधु संतन की जय सनातन हिंदू धर्म की जय अथ राम रक्षा स्तोत्रम् ध्यायेदाजानुबाहुं धृतशरधनुषं बद्धपद्मासनस्थं पीतं वासोपसानं नमकमलदलस्पर्धिनेत्रं प्रसन्नं वामाङ्कारूढसीतामुखकमलमिलल्लोचनं नीरदाभं नानालङ्कारदीप्तं दधतमुरुजटामण्डलं रामचन्द्रं चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनं ध्यात्वा नीलोत्पलश्यामं रामं राजीवलोचनं जानकी लक्ष्मणोपेतं जटामुकुटमण्डितं सासितूणधनुर्बाणपाणिन्नक्तं चरान्तकं स्वलीलया जगत्त्रातुमाविर्भूतमजं विभुं रामरक्षां पठेत् प्राज्ञः पापघ्नीं सर्वकामदां शिरो मे राघवः पातु भालं दशरथात्मजः कौसल्ययोदृशौ पातु विश्वामित्रप्रियश्रुतिः घ्राणं पातु मखत्राता मुखं सौमित्रिवत्सलः जिह्वां विद्यानिधिः पातु कण्ठं भरतवन्दितः स्कन्धौ दिव्यायुधः पातु भुजौ भग्नेशकार्मुकः करौ सीतापतिः पातु हृदयं जामदग्नजित् मध्यं पातु करध्वंसी नाभिं जाम्बवदाश्रयः सुग्रीवेशः कटिं पातु सख्यिनी हनुमत्प्रभुः ऊरू रघूत्तमः पातु रक्षः कुलविनाशकृत् जानुनी सेतुकृत् पातु जङ्घे दशमुखान्तकः पादौ विभीषणः श्रीदः पातु रामोऽखिलं वपुः एतां रामबलोपेतां रक्षाय सुकृती पठेत् सचिरायु सुखी पुत्री विजयी विनयी भवेत् पातालभूतलयोमाचारिणश्छद्मचारिणः न द्रष्टुमपि शक्तास्ते रक्षितं रामनामभिः रामेति रामभद्रेति रामचन्द्रेति वा स्मरन् नरो न लिप्यते पापैर्भुक्तिं मुक्तिं च विन्दति जगज्जैत्रैकमन्त्रेण रामनाम्नाभिरक्षितम् यः कण्ठे धारयेत् तस्या करस्था सर्वसिद्धयः वज्रपञ्जरनामेतं यो रामकवचं स्मरेत् अव्याहताज्ञः सर्वत्र लभते जयमङ्गलम् आदिष्टवान् यथा स्वप्ने राम रक्षामि मामरः तथा लिखितवान् प्रातः प्रबुद्धो बुधकौशिकः आरामः कल्पवृक्षाणां विरामः सकलापदाम् अभिरामस्त्रिलोकानां रामः श्रीमान् स नः प्रभुः तरुणौ रूपसम्पन्नौ सुकुमारौ महाबलौ पुण्डरीकविशालाक्षौ चीरकृष्णाजिनाम्बरौ फलमूलाशिनौ दान्तौ तापसौ ब्रह्मचारिणौ पुत्रौ दशरथस्येतौ भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मतां रक्षः कुलनिहन्तारौ त्रायेत्तान्नो रघूत्तमौ आत्तसज्जतनुषा विशुत्प्रजा वक्षयाशुगनिषङ्गसङ्गिनौ
रक्षणाय मम राम लक्ष्मणावकृतः पथि सदैव गच्छताम् सन्नद्धः कवची खड्गी चापबाणधरो युवा गच्छन् मनोरथोऽस्माकं रामः पातु स लक्ष्मणः रामो दाशरथिः शूरो लक्ष्मणानुचरो बली काकुत्सः पुरुषः पूर्णः कौसल्येयो रघूत्तमः वेदान्तवेद्यो यज्ञेशः पुराणपुरुषोत्तमः जानकी वल्लभः श्रीमान् अप्रमेयपराक्रमः इत्येतानि जपन् नित्यं मद्भक्तः श्रद्धयान्वितः अश्वमेधादिकं पुण्यं सम्प्राप्नोति न संशयः रामं दूर्वादलश्यामं पद्माक्षं पीतवासतं स्तुवन्ति नामभिर्दिव्यैर्न ते संसारिणो नराः रामं लक्ष्मणपूर्वजं रघुवरं सीतापतिं सुन्दरं काकुत्सं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिं रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्रचरणौ मनसा स्मरामि श्रीरामचन्द्रचरणौ वचसा गृह्णामि श्रीरामचन्द्रचरणौ शिरसा नमामि श्रीरामचन्द्रचरणौ शरणं प्रपद्ये माता रामो मत्पिता रामचन्द्रः स्वामी रामो मत्सखा रामचन्द्रः सर्वस्वं मे रामचन्द्रो दयालुः नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं भर्जनं भवबीजानामर्जनं सुखसम्पदां तर्जनं यमदूतानां राम रामेति गर्जनं रामो राजमणिः सदा विजयते रामं रमेशं भजे रामेणाभिहता निशाचरचमू रामाय तस्मै नमः रामान्नास्ति परायणं परतरं रामस्य दास्योऽस्म्यहं रामे चित्तलयः सदा तु भवतु मे भो राम मामुद्धर राम रामेति रामेति रमे रामे मनोरमे सहस्रनाम तत्तुल्यं श्रीरामनाम वरानने इति श्रीबुधकौशिकर्षिविरचितं रामरक्षास्तोत्रं सम्पूर्णं श्रीसीतारामचन्द्रार्पणमस्तु सीतारामचंद्र भगवान की जय ಪವನ ಸುತ ಹನುಮಾನ ಕಿ ಜೈ. ಎಲ್ಲ ವಿಷ್ಣು ಸಹಸ್ರನಾಮ ಪ್ರತಿ ರಾಮ ರಕ್ಷಾ ಪ್ರತಿಯನ್ನು ಎಲ್ಲ ವಾಪಸ್ ಕೊಡಿ. ಮತ್ತು ನಾಳೆ ಬೇಕಾಗ್ತದೆ ಇನ್ನೊಂದು ಸಂಪೂರ್ಣ ರಾಮಾಯಣದ ನಾಮ ಸಂಕೀರ್ತನೆ ಎಲ್ಲರಿಗೂ ಸಾಮೂಹಿಕವಾಗಿ ಹೇಳ್ಕೊಡ್ತೀವಿ. ಎಲ್ಲ ಪ್ರತಿ ಇದೆ, ಅದನ್ನೆಲ್ಲ ಒಂದೊಂದು ಕೊಟ್ಟು ಕೊಡ್ತೀವಿ. 5 ನಿಮಿಷ ಅವಕಾಶ ಇದೆಯಲ್ಲ, ಅದಕ್ಕಾಗಿ ಸೇವೆ ರಾಮನ ಸೇವೆನೇ ಆಗಲಿ ಅಂತ ತಮ್ಮ ಜಯ ರಾಮ ಹೇಳೋದತ್ತನ ದಾಟಿಗೆ ಕೊಡ್ತೇನೆ. ಅವಕಾಶ ತಗ 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 ಇನ್ನು ಪ್ರತಿ ಬೇಕಾದದ ಇದೆಯಾ ಇದೆಯಾ? ಸಂಪೂರ್ಣ ರಾಮಾಯಣವನ್ನು ಮನೆಯಲ್ಲಿ ಹೇಳಲಿಕ್ಕೆ, ಸಾಮೂಹಿಕ ಭಜನಾ ಮಂಡಳಿಯಲ್ಲಿ ಹೇಳಲಿಕ್ಕೆ ಭಾಳ ಸುಂದರ ಇದೆ. ರಾಮನ ಸೇವೆ 7 ದಿವಸ ಎಲ್ಲರಿಗೂ ಕಂಠಪಾಠ ಆಗ್ತದೆ. ಅದಕ್ಕಾಗಿ ಯಾರ್ಯಾರಿಗೆ ಕೈ ಸಿಗ್ತದೆ ಅವ್ರು 2 ಜನ ಸೇರಿ ಅದನ್ನು ನಿಮ್ಮ ಕೈಲೇ ಇಟ್ಕೊಳ್ಳಿ. ನಾಳೆ ಹಂಚ್ಲಿಕ್ಕೆ ಬೇಕಾದ್ರೆ ಒಂದೊಂದು ಜೆರಾಕ್ಸ್ ಮಾಡಿಕೊಡಿ, ಇನ್ನೊಬ್ಬರಿಗೆ 10 ಜನರಿಗೆ ಹಂಚಿಬಿಡಿ ಅಂತೇಳಿ. ಅದಕ್ಕಾಗಿ ರಾಮ ಸೇವೆ ನಡೀಲಿ ಅಂತ ಏಕಕಾಲದಲ್ಲಿ ನೋಡಿ ನಾವು 100 ಜನ ಸೇರಿ ಅವನ ಸನ್ನಿಧಿಯಲ್ಲಿ
ವಿಷ್ಣು ಸಹಸ್ರನಾಮ ಆಯಿತು, ರಾಮರಕ್ಷಾ ಆಯಿತು. ಆ ಕ್ಷಣ ಸುಂದರವಾದ ಸಂಜೆ ಅವನ ಸೇವೆಗೆ ಸಮರ್ಪಣೆ ಆಗ್ತದೆ. ಆ ನಿಮಿತ್ತವಾಗಿ ಈ ರಾಮಾಯಣವೂ ಸಹ ಎಲ್ಲರ ಬಾಯಲ್ಲಿ ಬರುವ ಹಾಗೆ ಆಗಲಿ ಅಂತ ಪ್ರತಿಯನ್ನು ಕೊಡ್ತಾ ಇದ್ದೀವಿ. ನಾಳೆ ಅದನ್ನು ಎಲ್ಲ ಕಡಿಮೆ ಬಿದ್ದವರೆಲ್ಲ ಬರುವಾಗ ಒಂದೊಂದು ಜೆರಾಕ್ಸ್ ಮಾಡ್ಕೊಂಬಂದರು ಅಡ್ಡಿಲ್ಲ. ಹಲೋ ಮಾಡೋಣ ಸರ್. ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ಜಾನಕಿ ರಮಣ ಭವ ಭಯ ಹರಣ ಅಗಣಿತ ಗುಣಧಾಮ ಶ್ರೀರಾಮ ಅಗಣಿತ ಗುಣಧಾಮ ಅಂದು ಬಾಲ್ಯದೆ ಒಂದೇ ಬಾಣದೆ ಕೊಂದನು ತಾಟಕಿ ದಾನವಿಯ ಧೀರ ಭಾವದಿ ಭಾರವ ವಹಿಸಿದ ಗುರುವಿನ ಯಾಗದ ರಕ್ಷಣೆಯ ಪಾಷಾಣದೊಳು ಪ್ರಾಣವ ತುಂಬಿದ ಪಾವನ ಪದ ರಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ ಜನಕನ ಸಭೆಯೊಳು ಘನ ಶಿವಧನುವನು ಕ್ಷಣದಲ್ಲಿ ತೃಣ ಸಮ ಖಂಡಿಸಿದ ಸುರ ಕಿನ್ನರರು ಸುಮ ಮಳೆಗರೆಯೇ ಧರಣಿಗೆ ಹೃದಯದೆ ಮಂಡಿಸಿದ ಭಾರ್ಗವ ರಾಮನ ಗರ್ವ ವಿರಾಮ ಭಾಸ್ಕರ ಕುಲ ಸೋಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಸಿಂಹಾಸನವನೇ ತಾತೊರೆದ ರಘುಕುಲ ರೀತಿಯ ರಕ್ಷಣೆಗಾಗಿ ವನವಾಸಕ್ಕೆ ತಾ ನಡೆದ ಭರತನ ಮನದಿ ನಿರತವು ನೆಲೆಸಿಹ ಭಾಸ್ಕರ ಕುಲ ಸೋಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ ಸೀತೆ ಕೋರಿದ ಮಾಯಾ ಮೃಗವನು ತರಲು ಹೊರಟನೋ ರಾಘವನು ಸಮಯವ ಸಾಧಿಸಿ ಸೀತೆಯ ಹರಿಸಿದ ಸಾಧು ವೇಷದಿ ರಾವಣನು ಸೀತೆಯ ಕಾಣದೆ ಶೋಕಾನದೊಳು ನೊಂದನು ಪ್ರಭು ರಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ ಕಾಂತೆಯ ನರಸುತ್ತ ಕಾಂತಾರದೊಳು ಕಾಂತೆಯ ಕಾಣದೆ ತಾನಡೆದ ವಿಪನ ಪ್ರಾಂತದಿ ವಾಯುತನಯನ ವಿಮಲ ಪ್ರೀತಿಯ ಪಡೆದ ವಾಲಿಯ ವಧಿಸಿ ವಾನರ ಕುಲವ ಹರಸಿದ ಪರಂಧಾಮ ರಾಮ ಜಯ ಜಯ ರಾಮ ಜಯ ಘನ ಶ್ಯಾಮ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ ವೀರ ಹನುಮನು
ವಾರಿಧಿ ದಾಟಲು ಆಯಿತು ಸೇತುವೆ ನಿರ್ಮಾಣ. ಘೋರ ಸಮರದಿ ಹರಿಸಿದ ರಾಮ ದಶಕಂದರನ ಪ್ರಾಣ. ಧರ್ಮಪಾಲನ ದೀಕ್ಷಾಭರಣ ನ್ಯಾಯದ ನಿಧಿ ರಾಮ. ರಾಮ ಜಯ ಜಯ ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ. ಜಾನಕಿ ರಮಣ ಭವ ಭಯಹರಣ ಅಗಣಿತ ಗುಣಧಾಮ. ಶ್ರೀರಾಮ ಅಗಣಿತ ಗುಣಧಾಮ. ಅಗಣಿತ ಗುಣಧಾಮ. ಸೀತಾರಾಮಚಂದ್ರ ಭಗವಾನ್ ಕಿ ಜಯ. ಪವನ ಸುತ ಹನುಮಾನ್ ಕಿ ಜಯ. ಸಂಪೂರ್ಣ ರಾಮನ ವೈಭವವನ್ನು ನಾವು ನಿತ್ಯ ಚಿಂತನೆ ಮಾಡುವಂಥ ಒಂದು ಅವಕಾಶ ಆಗ್ತದೆ. ಅದು ಕಡಿಮೆ ಬಿದ್ದವರೆಲ್ಲ ಒಂದೊಂದು ಜೆರಾಕ್ಸ್ ಪ್ರತಿ ಮಾಡ್ಕೊಳ್ಳಿ. ರಾಮರಕ್ಷಾ ಯಾರ್ಯಾರಿಗೆ ಬಾಯಿ ಬರ್ತದೆ ಮನೇಲಿ ಪುಸ್ತಕ ಇದು ತೊಗೊಂಬನ್ನಿ. ಒಂದೇ ವಿನಂತಿ ಮಾಡ್ತೀವಿ, ನೀವು ಬರುವಾಗ ಒಂದು ಎರಡೆರಡು ಜನರಿಗೆ ಕರ್ಕೊಬನ್ನಿ ಅಂತೀವಿ. ಮತ್ತೇನು ದೊಡ್ಡ ಸಾಹಸ ಏನೂ ಮಾಡೋದು ಬೇಡ. ಇಷ್ಟು ದೊಡ್ಡ ಪೆಂಡಾಲ ಹಾಕಿದ್ದಾರೆ, ಸ್ವಲ್ಪ ಕುರ್ಚಿ ಮುಂದಕ್ಕೆ ಹಾಕೋಣ ಅಂತ ನಮ್ಮ ಆನಂದ ಕುಡಣ್ಣವ್ರ ಹತ್ರ ಹೇಳ್ತೀವಿ. ಒಂದೇ ವಿನಂತಿ ಮಾಡ್ತೀವಿ, ಮಕ್ಕಳನ್ನೆಲ್ಲ ಕರ್ಕೊಂಬನ್ನಿ. ನಮಗೊಂದು ಪರಂಪರೆ ಉಂಟು, ನಮಗೊಂದು ಸಂಸ್ಕೃತಿ ಉಂಟು, ಇದನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ಮುಟ್ಟಿಸೋಣ ಎಂಬುದು ಇಷ್ಟೊಂದು ದೊಡ್ಡ ಕೈಂಕರ್ಯವನ್ನು ಅತಿ ವೈಭವವಾಗಿ ಮಾಡ್ತಾಯಿದ್ದಾರೆ. ನಮ್ಮದೆಲ್ಲ ಅಳಿಲ ಸೇವೆ ಮಾಡೋಣ, ಬನ್ನಿ ಒಂದು 2 ಗಂಟೆ ಸತ್ಸಂಗದಲ್ಲಿ ಅಂಥೇಳಿ ವಿನಂತಿ ಮಾಡ್ತೀವಿ. ನಿಮಗೆ ಪ್ರಮೋಷನ್ ಸಿಗ್ತದೆ, ಯಾರು ಕರ್ಕೊಬರ್ತೀರಿ ನೋಡಿ, ನಿಮ್ಗೆ ಪ್ರಮೋಷನ್ ಸಿಗ್ತದೆ. ಯಾಕಂದರೆ ಇದು ಒಂದು ಕಂಪ್ನಿ, ಧರ್ಮ ಪರಿಷತ್ತು ಇದು. ಈ ಪರಿಷತ್ತಿಗೆ ಏಜೆಂಟ್ ಜಾಸ್ತಿ ಆದ ಹಾಗೆ ನಮಗೆ ಪ್ರಮೋಷನ್ ಸಿಗ್ತದೆ. ಈ ದೊಡ್ಡ ದೊಡ್ಡ ಕಂಪ್ನಿ ಬೆಳೆಯೋದು ಹೇಗೆ ಅಂತೀರಿ? ಏಜೆಂಟ್ರು ಜಾಸ್ತಿ ಆದಾಗ ಬೆಳವಣಿಗೆ ಆಗ್ತದೆ ಅಲ್ವೇ? ಹಾಗೆ ನಮ್ಮದು ಈ ಧರ್ಮ ಪರಿಷತ್ತಿನ ಬೆಳವಣಿಗೆ ಹಾಗೆ ಆಗಬೇಕು ನೋಡಿ. ಅವ್ರು ಹೇಳಿದ್ರಲ್ಲ 12 ಕೋಟಿ ಅಂಥೇಳಿ, ಆ ನಿಮಿತ್ತ 25 ಕೋಟಿ ಆಗ್ತದೆ. ಒಂದು 7 ದಿವಸ ನಾಮಸ್ಮರಣೆ, ಹಾಗೆ ಎಲ್ಲರಿಗೆ ಒಂದು 100 ಜನ ಒಂದು ಸಾರಿ ವಿಷ್ಣು ಸಹಸ್ರನಾಮ ಪಠಣ ಆದರೆ ಎಷ್ಟಾಯ್ತು ಹೇಳಿ? ಏಕಕಾಲದಲ್ಲಿ 1 ಲಕ್ಷ ಅವನ ಸನ್ನಿಧಿಯಲ್ಲಿ ಅದು ದಿವ್ಯವಾದ ಸೇವಾ ಕೈಂಕರ್ಯ ನಮ್ಮಿಂದ ಆಗ್ತದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸೇವೆಗೆ ನಾವು ಸಮರ್ಪಣೆ ಮಾಡಿಕೊಳ್ಳೋಣ ಅಂತ ಇಷ್ಟು ಹೇಳಿ ಮಂಗಳಮೂರ್ತಿಯ ರಂಗನ ಕತೆಗೆ ಮಂಗಳ ಹಾಡ್ತೀವಿ. 6 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡೋಣ, 8:15 ಸರಿಯಾಗಿ ಮಂಗಳ ಹಾಡೋಣ ಅಂತ. ಅದಕ್ಕೆ ಮಧ್ಯದಲ್ಲಿ ಇಂಟರ್ವಲ್ ಇಲ್ಲ. ಹಾಗೆ ಆ ಸೇವಾ ಕೈಂಕರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಮತ್ತೆ ಅಂತ ಹೇಳೋದು, ಸಭೆಗೇನು ಹೇಳೋದುಂಟ? ಕೊಡುವಣ್ಣವ್ರೆ ಅಂತ ಹೇಳೋದುಂಟ? ಹೇಳೋದಾದ್ರೆ ಅಂತ ಮೈಕ್ ಕೊಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಮೇಲೆ ಸಂಪೂರ್ಣ ರಾಮಾಯಣ हरिकथा सप्ताह हाजे प्रथम दिवस आजी कीर्तना चतुर शिरसी नारायणदास हांणी आजी प्रारंभ केलेलो आसा. तशेंची आनी 6 दीस हे सांजेरी 6 घंट्याक प्रारंभ जाता. सकाळी क्लप्त समारी 6 घंट्याकच येवन आसन घेवन हाज्या पशी आनी काही विशेष रिती तांणी सांगल्या म्हणकेची येवन हे हरिकथा कालक्षेपान तुमी भाग घेवका म्हणून आडळत मंडळ तर्फे सांगून येता. तशेंची अनेक असे विशय म्हळ्यार आत्ता मंगळाच्या जाल सुद्दाक आमगेले अन्नपूर्णा अक्षय हॉलांत सकाळी भोजन प्रसाद व्यवस्था केलेलो आसा. पुराणाने भोजन प्रसाद घेवन वचूं म्हणून सांगून आडळत मंडळ तर्फेन विनंती. जय श्रीराम. मंगळ मंगळं मंगळं मारुतिगे जय मंगळं रामन सारथिगे ಮಂಗಳಮಯ ಶ್ರೀರಾಮನ ಚರಣದಿ ಅಂಗವಹಿಸಿ ನಿಂದಾತನಿಗೆ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ. ಭಕ್ತ ಶಿರೋಮಣಿಯಾದವಗೆ ಜಯ ಭಕ್ತಿಯ ಪಥ ತೋರಿದ ದೇವಗೆ ಭಕ್ತಿ ವೈರಾಗ್ಯವು ಮೋಕ್ಷ ಕಾರಣವೆಂದು ದಾಸ ಮಾರ್ಗವ ತೋರಿದ ದೇವಗೆ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ. ಇಂದಿನ
ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ. ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲ ಯಮಗಾಯ್ತು, ಸಂದರ್ಶನ ಫಲ ಯಮಗಾಯ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ, ಜೈ ಬೋಲೋ ಹನುಮಾನ್ ಕಿ. ಪವನ ಸುತ ಹನುಮಾನ್ ಕಿ, ಜೈ ಸೀತಾ ರಾಮಚಂದ್ರ ಭಗವಾನ್ ಕಿ, ಜೈ ಸನಾತನ ಹಿಂದೂ ಧರ್ಮ की, जय भारत माता की, जय सब साधु संतन की, जय नमः पार्वती पतये हर हर महादेव. जय गुरुदेव दत्त, जय जय रघुवीर समर्थ. हरि ओम तत्सत्. ಸಭೆ ಹೇಳ್ದಿದ್ದು ನೋಡ್ರಿ ಇನ್ನೂ ಮುಂದುವರ್ಸ ಒಂದು 5 ತಾಸಾದ್ರೂ ಮಾಡ್ತೀವಿ ನಾವು, ಕೂತ್ಕೊಳ್ಬೇಕ ಅಲ್ವೇ, 5 ತಾಸಾದ್ರೂ ಮಾಡ್ತೀವಿ. ನಮಗೆ ರಾಮ ಸೇವೆಯಲ್ಲಿ ಭಾಳ ಪ್ರೀತಿ, ಹಾಗಾಗಿ ನೀವು ಸಮಯ ಇಟ್ಕೊಂಡು ಬಂದರೆ ಬೇಕಾದ 9:30ವರೆಗೂ ಮಾಡೋಣ.